ಸಹೋದರತೆಯೇ ಸಮನ್ವಯ, ಸಹೋದರತೆಯೇ ಸುಮಧುರ, ಸಹೋದರತೆಯೇ ವಿಶ್ವಾಸದ ಸಂಕೇತ, ಸಹೋದರತೆಯೇ ಸಂಗೀತ. ಆತ್ಮೀಯ ಸಹೋದರಿಯರಿಗೆಲ್ಲರಿಗೂ ಶ್ರೀರಕ್ಷೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಹಾಗೂ ರಕ್ಷಾಬಂಧನದ ಶುಭಾಶಯಗಳು. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪೌರ್ಣಿಮೆಯಂದು ನಾವು ರಕ್ಷಾಬಂಧನವನ್ನು ಆಚರಿಸ್ತೇವೆ. ಶಾಸ್ತ್ರೋಕ್ತವಾಗಿ ಸಹೋದರನಿಗೆ ರಾಖಿಯನ್ನು ಕಟ್ಟುವ ಮೂಲಕ ಭ್ರಾತೃತ್ವವನ್ನು ಮೆರೆಯುತ್ತಾಳೆ. ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಆಚರಣೆಗೂ ಅದರದೇ ಆದ ಒಂದು ಮಹತ್ವವಿದೆ. ಪೌರಾಣಿಕ ಹಿನ್ನೆಲೆಯಲ್ಲಿ ಸಹೋದರತ್ವದ ಪ್ರೀತಿಯನ್ನು ಭಾವನಾತ್ಮಕವಾಗಿ ಬೆಸೆಯುವ ಈ ರಕ್ಷಾಬಂಧನದ ಹಬ್ಬದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ ಈ ಶ್ರೀರಕ್ಷೆ ಕಾರ್ಯಕ್ರಮದಲ್ಲಿ. ಇಂದಿನ ನಮ್ಮ ಈ ಶ್ರೀರಕ್ಷೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಬ್ರಹ್ಮಕುಮಾರೀಸ್ ಮಣಿಪಾಲ ಶಾಖೆಯ ರಾಜಯೋಗ ಶಿಕ್ಷಕಿ ಸಂಚಾಲಕಿ BK ಸೌರಭ ಇವರು ಸತತ 25 ವರ್ಷಗಳಿಂದ ತಮ್ಮನ್ನ ಸಂಸ್ಥೆಯ ಸೇವೆಗಾಗಿ ಸಮರ್ಪಿಸಿಕೊಂಡಿದ್ದಾರೆ. ಇವರು BE ಇನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಹಾಗೆಯೇ PG ಡಿಪ್ಲೊಮೊ ಇನ್ ಸ್ಪಿರಿಚುವಾಲಿಟಿ ಆ್ಯಂಡ್ ವ್ಯಾಲ್ಯೂ ಎಜುಕೇಷನ್ನ ಪದವಿಯನ್ನು ಕೂಡ ಪಡೆದಿರುತ್ತಾರೆ. ಮೇಡಮ್, ನಿಮಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ನಮಸ್ತೆ ಅಕ್ಕ, ಈ ರಕ್ಷಾಬಂಧನ ಹಬ್ಬದ ಅರ್ಥ ಏನು? ಭಾರತದಲ್ಲಿ ಬಹಳ ಹಬ್ಬಗಳನ್ನು ನಾವು ಆಚರಿಸ್ತಾ ಬರ್ತೀವಿ. ಆಲ್ಮೋಸ್ಟ್ ನಾವು ನೋಡೋದಾದರೆ ಪ್ರತಿದಿನವೂ ಒಂದಲ್ಲ ಒಂದು ಪ್ರಾಂತ್ಯದಲ್ಲಿ ಒಂದೊಂದು ವಿಶೇಷವಾದ ಹಬ್ಬಗಳನ್ನು ಆಚರಿಸ್ತಾ ಇರ್ತಾರೆ. ಸೊ ಅದರಲ್ಲೊಂದು ಬಹಳ ವಿಶಿಷ್ಟವಾಗಿ ಆಚರಿಸುವಂಥ ಒಂದು ಹಬ್ಬ ರಕ್ಷಾಬಂಧನದ ಹಬ್ಬ. ಈ ಹಬ್ಬದಲ್ಲಿ ಸಹೋದರತ್ವದ ಒಂದು ಸಂಕೇತ ನಾವಿಲ್ಲಿ ತೋರಿಸ್ತೀವಿ ಅಲ್ವಾ. ಸಹೋದರಿಯರು ಬಹಳ ಖುಷಿಯಿಂದ ಬಹಳ ಪ್ರೀತಿಯಿಂದ ಸಹೋದರನ ಮಣಿಕಟ್ಟಿಗೆ ರಾಖಿಯನ್ನು ಕಟ್ತಾ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸ್ತಾರೆ. ತಮ್ಮ ಭಾವನಾತ್ಮಕವಾದ ಸಂಬಂಧವನ್ನು ಅವರು ತೋರ್ಪಡಿಸ್ತಾರೆ. ಸಹೋದರನು ಕೂಡ ಅಷ್ಟೇ ಪ್ರೀತಿಯಿಂದ ಸಹೋದರಿಗೆ ಉಡುಗೊರೆಯನ್ನು ಕೂಡ ನೀಡ್ತಾನೆ. ಸೊ ಹೀಗೆ ಸಹೋದರ ಮತ್ತು ಸಹೋದರಿಯರ ನಡುವೆ ಇರುವಂತಹ ಒಂದು ವಿಶಿಷ್ಟವಾದ ಸಂಬಂಧ ಈ ಸಮಯದಲ್ಲಿ ವಿಶೇಷವಾಗಿ ಅದಕ್ಕೆ ಒತ್ತು ನೀಡಲಾಗ್ತದೆ. ಈ ಸಂಬಂಧ ಬಹಳ ಶ್ರೇಷ್ಠವಾಗಿರುವಂಥ ಸಂಬಂಧ, ಪವಿತ್ರವಾಗಿರುವಂಥ ಸಂಬಂಧ. ಈ ಸಂಬಂಧದ ಮಹತ್ವಕ್ಕೂ ಬಹಳಷ್ಟಿದೆ. ಸೊ ಅದಕ್ಕಾಗಿ ಕೇವಲ ಒಡ ಹುಟ್ಟಿದವರಿಗೇ ರಾಖಿ ಕಟ್ಟಬೇಕು ಅಂತಲ್ಲ, ತಮ್ಮ ಪರಿಚಯಸ್ಥರಿಗೂ ಕೂಡ ತಮಗೆ ಆತ್ಮೀಯರೆನಿಸಿರುವಂಥವರಿಗೂ ಕೂಡ ಸಹೋದರಿಯರು ಹೋಗಿ ರಾಖಿಯನ್ನು ಕಟ್ತಾ ತಮ್ಮ ಜೀವನಕ್ಕೆ ರಕ್ಷಣೆಯನ್ನು ಒದಗಿಸು ಅಂತ ಒಂದು ರೀತಿಯಲ್ಲಿ ಕಳಕಳಿಯಿಂದ ಕೇಳ್ಕೊಳ್ಳುವಂತಹ ಹಬ್ಬನೂ ಕೂಡ ಆಗಿದೆ. ಪ್ರೀತಿಯನ್ನ ಬಂಧನಾತ್ಮಕವಾಗಿ ಭಾವನಾತ್ಮಕವಾಗಿ ಬೆಸೆಯುವಂತ ಒಂದು ಹಬ್ಬ. ಅಕ್ಕ, ಈ ರಕ್ಷಾಬಂಧನ ಹಬ್ಬವನ್ನ ನಾವು ಯಾಕೆ ಆಚರಿಸಬೇಕು? ಇದರ ಹಿನ್ನೆಲೆ ಏನು ಅಂತ ಹೇಳ್ತೀರಾ? ಸೊ ರಕ್ಷಾಬಂಧನದ ದಿನ ವಿಶೇಷವಾಗಿ ಏನು ಸಹೋದರಿಯರು ಹೋಗಿ ಸಹೋದರನಿಗೆ ರಾಖಿಯನ್ನು ಕಟ್ತಾ ನಮಗೆ ಆಪತ್ಕಾಲದಲ್ಲಿ ರಕ್ಷಣೆಯನ್ನು ನೀಡು ಅನ್ನುವ ಆ ಒಂದು ವಿನಯವಾಗಿ ಬಹಳ ಪ್ರೀತಿಯಿಂದ ಆ ಒಂದು ಬೇಡಿಕೆಯನ್ನು ಮುಂದಿಡ್ತಾರೆ. ನಾವೊಮ್ಮೆ ಯೋಚನೆ ಮಾಡಬೇಕು, ಯಾವ ಸಹೋದರ 24 ಗಂಟೆಯೂ ಕೂಡ ಸಹೋದರಿಗೆ ರಕ್ಷಣೆಯನ್ನು ಕೊಡಬಲ್ಲ ಅಂತ ಹೇಳಿ. ಮತ್ತು ಎರಡನೇದ್ದು ನಾವು ಯೋಚನೆ ಮಾಡಬೇಕು, ಈಗ ಕೆಲವೊಮ್ಮೆ ಸಹೋದರಿ ವಯಸ್ಸಿನಲ್ಲಿ ದೊಡ್ಡವಳಾಗಿರ್ತಾಳೆ, ಸಹೋದರ ಬಹಳ ಚಿಕ್ಕವನಿರ್ತಾನೆ, ಕೆಲವೊಮ್ಮೆ 4-5 ವರ್ಷನೇ ಇರ್ಬೋದು ವಯಸ್ಸಿನಲ್ಲಿ, ಸಹೋದರಿಗೆ 10-15 ವರ್ಷ ಇರ್ಬೋದು. ಆ ಪುಟ್ಟ ಸಹೋದರ ಆ ಸಹೋದರಿಗೆ ಯಾವ ಪ್ರಕಾರದ ರಕ್ಷಣೆಯನ್ನು ನೀಡೋದಕ್ಕೆ ಸಾಧ್ಯ ಅಲ್ವಾ? ಸೊ ಆದರೆ ಈ ಹಬ್ಬ ಬಹಳ ಸಮಯದಿಂದ ಅಲ್ವಾ, ತಲೆತಲಾಂತರದಿಂದ ಈ ಹಬ್ಬ ಆಚರಣೆಯಲ್ಲಿದೆ. ಹಾಗಾದರೆ ಈ ಹಬ್ಬ ಯಾಕೆ ಈ ರೀತಿ ಆಚರಣೆಯಲ್ಲಿದೆ? ಯಾವ ಸಹೋದರ ಯಾವ ಪ್ರಕಾರದ ರಕ್ಷಣೆಯನ್ನು ನೀಡಬೇಕು ಸಹೋದರಿಗೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಇದರ ಹಿನ್ನೆಲೆಯನ್ನು ನಾವು ತಿಳ್ಕೊಳ್ಳೋದಾದರೆ ಆ್ಯಕ್ಚುಲಿ ಏನಂತಂದರೆ, ಕೇವಲ ಸಹೋದರ ಶಾರೀರಿಕವಾಗಿ ಅಥವಾ ಭೌತಿಕವಾದ ರಕ್ಷಣೆ ಮಾತ್ರ ನೀಡೋದು ಅಂತ ಅರ್ಥ ಅಲ್ಲ. ಆ ರೀತಿ ನೋಡೋದಾದರೆ ಇವತ್ತು ಪೊಲೀಸ್ ವ್ಯವಸ್ಥೆ ಇದೆ, ಸೆಕ್ಯೂರಿಟಿ ವ್ಯವಸ್ಥೆ ಇದೆ, ಇನ್ನೂ ಅನೇಕ ಪ್ರಕಾರದ ವ್ಯವಸ್ಥೆಗಳು ಎಲ್ಲ ಕಡೆಯಲ್ಲಿ ಲಭ್ಯವಾಗಿದ್ದಾಗಲೂ ಕೂಡ ಇವತ್ತು ಜನರು ಅಷ್ಟು ಸುರಕ್ಷಿತವಾಗಿದ್ದೀವಿ ಅಂತ ಅವರು ಭಾವಿಸೋದಿಲ್ಲ. ಸೊ ಇಂತಹ ಇವತ್ತಿನ ವರ್ತಮಾನ ಸಮಯದಲ್ಲಿ ನಾವು ನೋಡೋದಾದರೆ
ಯಾವ ಪ್ರಕಾರದ ರಕ್ಷಣೆ ನಮಗೆ ಬೇಕು ನಿಜವಾಗಿಯೂ ಕೂಡ, ಯಾವ ಬಂಧನದಲ್ಲಿ ನಮ್ಮನ್ನು ನಾವು ಬಂಧಿಸ್ಕೊಂಡಾಗ ನಿಜವಾದ ರಕ್ಷಣೆ ಸಿಗುತ್ತೆ ಅನ್ನೋದನ್ನು ನಾವು ಈ ಹಬ್ಬದ ಮೂಲಕ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಸೊ ಇದರಲ್ಲಿ ಏನು ಹೇಳ್ತೀವಿ ಅಂತಂದರೆ, ಅರ್ಥ ಮಾಡ್ಕೊಳ್ಳೋದು ಈ ರೀತಿ, ನಾವು ಯಾವಾಗ ಶ್ರೇಷ್ಠ ಕರ್ಮಗಳನ್ನು ನಾವು ಮಾಡ್ತೀವಿ, ಶ್ರೇಷ್ಠ ಕರ್ಮಗಳ ಬಂಧನದಲ್ಲಿ ನಮ್ಮನ್ನು ನಾವು ಬಂಧಿಸ್ಕೊಂಡಾಗ ನಮಗೆ ನಿಜವಾದ ಶ್ರೀರಕ್ಷೆ ಜೀವನದಲ್ಲಿ ಸದಾ ಸಿಗುತ್ತೆ. ಇದರ ಸೂಚಕವಾಗಿಯೇ ಸಹೋದರಿ ಸಹೋದರನಿಗೆ ರಾಖಿಯನ್ನು ಕಟ್ತಾಳೆ. ಒಂದು ಅರ್ಥದಲ್ಲಿ ನಾವು ನೋಡೋದಾದರೆ ಸಹೋದರನ ಬಲಗೈಗೆ ರಾಖಿಯನ್ನು ಕಟ್ತಾಳೆ ಸಹೋದರಿ. ಸೊ ಅಂದರೆ ಸಹೋದರ ಒಂದು ರೀತಿಯ ವಾಗ್ದಾನ ಮಾಡ್ತಾ ಇದ್ದಾನೆ, ಒಂದು ಪ್ರಮಾಣ ಕೊಡ್ತಾ ಇದ್ದಾನೆ. ಏನಂತಂದರೆ, ನಾನು ನಿನ್ನನ್ನು ಆಜೀವನ ಆಪತ್ಕಾಲದಲ್ಲಿ ಸದಾ ನಿನ್ನನ್ನು ರಕ್ಷಿಸ್ತೀನಿ ಅಂತ ಹೇಳಿ ಅಲ್ವಾ. ಆದರೆ ನಾವು ಇದನ್ನು ಯೋಚನೆ ಮಾಡಬೇಕು, ಕೇವಲ ಸಹೋದರಿಯರಿಗೆ ಮಾತ್ರ ಇವತ್ತು ತೊಂದರೆ ಇದೆ, ಆಪತ್ತಿದೆ, ವಿಪತ್ತಿದೆ, ಕಷ್ಟಗಳಿದೆ ಅಂತ ಅರ್ಥ ಅಲ್ಲ. ಸಹೋದರನಿಗೂ ರಕ್ಷೆ ಬೇಕು, ಸಹೋದರಿಗೂ ರಕ್ಷೆ ಬೇಕು, ಇಬ್ಬರಿಗೂ ರಕ್ಷೆ ಬೇಕು ಅಲ್ವಾ. ಸೊ ಇಬ್ಬರಿಗೂ ರಕ್ಷೆ ಯಾವಾಗ ಸಿಗ್ತದೆ? ಯಾವಾಗ ನಾವು ಪರಸ್ಪರ ಸ್ನೇಹ ಸೂತ್ರದಲ್ಲಿ ನಮ್ಮನ್ನು ನಾವು ಬಂಧಿಸ್ಕೊಳ್ತೀವಿ, ಆಗ ಮಾತ್ರ ನಿಜವಾಗಿಯೂ ನಮ್ಮ ಜೀವನದಲ್ಲಿ ಶ್ರೀರಕ್ಷೆ ನಮಗೆ ಸಿಗಲಿಕ್ಕೆ ಸಾಧ್ಯ. ಅಕ್ಕ, ಈ ರಕ್ಷಾ ಬಂಧನದ ಹಬ್ಬದ ಆಚರಣೆ ಯಾವ ರೀತಿ ಇರ್ತದೆ? ಸೊ ಹಬ್ಬದಲ್ಲಿ ವಿಶೇಷವಾಗಿ ಏನು ಮಾಡ್ತಾರೆ, ಒಂದು ಹಿಂದಿನ ಕಾಲದಲ್ಲೆಲ್ಲ ರೇಷ್ಮೆ ದಾರದಲ್ಲಿ ಬಹಳ ಕಲರ್ಫುಲ್ ರೇಷ್ಮೆ ದಾರಗಳನ್ನು ಸಹೋದರನ ಮಣಿಕಟ್ಟಿಗೆ ಕಟ್ತಾಯಿದ್ರು, ತಿಲಕ ಹಚ್ತಾಯಿದ್ರು, ಆಮೇಲೆ ಅಕ್ಷತೆ ಕಾಳನ್ನು ಹಾಕ್ತಾಯಿದ್ರು, ಆರತಿನೂ ಬೆಳಗ್ತಾಯಿದ್ರು, ಆಮೇಲೆ ಸಿಹಿಯನ್ನು ತಿನ್ನಿಸ್ತಾಯಿದ್ರು. ಸೊ ಇಷ್ಟೆಲ್ಲ ಸಹೋದರಿ ಮಾಡಿದ ಮೇಲೆ ಸಹೋದರನು ಕೂಡ ಪ್ರೀತಿಯಿಂದ ಇದನ್ನೆಲ್ಲ ಸ್ವೀಕರಿಸ್ತಾ, ಸಹೋದರನು ಬಹಳ ಪ್ರೀತಿಯಿಂದ ಆತ್ಮೀಯವಾಗಿ ಸಹೋದರಿಗೆ ಪ್ರಿಯವಾದಂಥ ಯಾವುದಾದ್ರೂ ಉಡುಗೊರೆಯನ್ನು, ಕಾಣಿಕೆಯನ್ನು ಕೊಡುವಂಥದ್ದು ಸಂಪ್ರದಾಯ. ಸೊ ಈ ರೀತಿ ಸ್ಥೂಲವಾಗಿ ಜನ ಆಚರಿಸ್ತಾರೆ. ಆದರೆ ಇದರ ಹಿನ್ನೆಲೆಯನ್ನು ನಾವು ಒಂದೊಂದಾಗಿ ನೋಡೋದಾದರೆ, ಸೊ ಹೇಗೆ ಮೊದಲಿಗೆ ತಿಲಕವನ್ನು ಹಚ್ಚಲಾಗತ್ತೆ, ಸಹೋದರನ ಹಣೆಗೆ ತಿಲಕವನ್ನು ಹಚ್ತಾಳೆ. ಸೊ ತಿಲಕದ ಅರ್ಥ ನಾವು ನೋಡೋದಾದರೆ, ಈಗ ಹಣೆ ಮಧ್ಯದಲ್ಲಿ, ಯಾರದೇ ಹಣೆ ಮಧ್ಯದಲ್ಲಿ ತಿಲಕ ನಾವು ನೋಡ್ತೀವಿ, ನಮಗೆ ಕೂಡಲೇ ನೆನಪಾಗಬೇಕು, ನಾವು ಈ ದೇಹ ಅಲ್ಲ, ಈ ದೇಹಕ್ಕಿಂತ ಭಿನ್ನವಾಗಿರುವಂತಹ ಒಂದು ಚೈತನ್ಯ ಶಕ್ತಿ, ನಾನೊಂದು ಆತ್ಮ ಆಗಿದ್ದೀನಿ, ಜ್ಯೋತಿರ್ ಸ್ವರೂಪ ಅಥವಾ ಜ್ಯೋತಿರ್ಬಿಂದು ಸ್ವರೂಪ ನಾನು ಆತ್ಮ ಆಗಿದ್ದೀನಿ ಅನ್ನುವಂತಹ ಸ್ಮೃತಿಯನ್ನು ಜಾಗೃತ ಮಾಡೋ ಸಲುವಾಗಿಯೇ ಈ ಒಂದು ಸಂಪ್ರದಾಯವನ್ನು ರೂಢಿಸಲಾಯಿತು. ಯಾವಾಗ ನಾನು ಆತ್ಮ, ನೀವು ಆತ್ಮ, ಸೊ ನಾವಿಬ್ಬರೂ ಆತ್ಮ ಆಗಿದ್ದೀವಿ ಅನ್ನುವ ಈ ಸ್ಮೃತಿಯಿಂದ ನಾವು ಪರಸ್ಪರ ನೋಡಿದಾಗ ನಮ್ಮಲ್ಲಿ ಸಹಜವಾಗಿಯೇ ಆತ್ಮೀಯತೆ ಮೂಡುತ್ತೆ ಅಲ್ವಾ. ನಾವೀಗ ಅದು ಬಿಟ್ಟು ದೇಹ ನೋಡಿದಾಗ ಏನಾಗುತ್ತೆ, ಓ ಇವರು ಬೆಳ್ಳಗಿದ್ದಾರೆ, ಇವರು ಕಪ್ಪಗಿದ್ದಾರೆ, ಇವರು ಉದ್ದಕ್ಕಿದ್ದಾರೆ, ಇವರು ಕುಳ್ಳಕ್ಕಿದ್ದಾರೆ, ಇವರು ಹಿಂದೂ ಇರಬೇಕು, ಇವರು ಮುಸಲ್ಮಾನ ಇರಬೇಕು, ಅಥವಾ ಇವರು ಬಹಳ ಓದಿದ್ದಾರೆ, ವಿದ್ಯಾವಂತರು, ಇವರು ಅವಿದ್ಯಾವಂತರು, ಇವರು ತುಂಬ ಶ್ರೀಮಂತರು, ಇವರು ಬಡವರು ಅನ್ನುವಂತಹ ಅನೇಕ ಪ್ರಕಾರದ ಭೇದ ಭಾವನೆಗಳು ನಮ್ಮ ಮನಸ್ಸಿನಲ್ಲಿ ಉತ್ಪನ್ನ ಆಗುತ್ತೆ. ಆದರೆ ಈ ಭೇದ ಭಾವನೆಗಳೇನಿದೆ, ಇದು ಇನ್ನೂ ಜಾಸ್ತಿ ಆಗ್ತಾ ನಮ್ಮ ನಡುವೆ ಪರಸ್ಪರ ವೈಮನಸ್ಯ ಬರುತ್ತೆ, ನಮ್ಮ ನಡುವೆ ಅಸೂಯೆ, ಹೊಟ್ಟೆ ಕಿಚ್ಚು, ಜಗಳ, ಹೊಡೆದಾಟ, ಬಡದಾಟ, ಕೊನೆಗೆ ಯುದ್ಧಕ್ಕೂ ಕಾರಣ ಆಗ್ಬೋದು. ಅದಕ್ಕಾಗಿ ನಮ್ಮ ಹಿರಿಯರು ಏನು ಮಾಡಿದರು, ನೀವು ದೇಹ ಪ್ರಜ್ಞೆಯಲ್ಲಿ ನೋಡಬೇಡಿ ಅಥವಾ ದೇಹವನ್ನೇ ಗಮನಿಸಬೇಡಿ, ಆದರೆ ಈ ದೇಹ ಕೇವಲ ಒಂದು ಹೊದಿಕೆ ಅಷ್ಟೇ, ಈ ದೇಹ ಕೇವಲ ಒಂದು ಇನ್ಸ್ಟ್ರೂಮೆಂಟ್ ಅಷ್ಟೇ, ಇದರ ಒಳಗಡೆ ಇರುವಂತಹ ಚೈತನ್ಯ ಶಕ್ತಿಯನ್ನು ಗಮನಿಸಿ. ನಮ್ಮ ಸಂಬಂಧ ಇರೋದು ಆ ಚೈತನ್ಯ ಶಕ್ತಿಯೊಂದಿಗೆ. ಆ ಚೈತನ್ಯ ಶಕ್ತಿಯೇ ಆತ್ಮ, ಅದು ಹಣೆ ಮಧ್ಯದಲ್ಲಿದೆ. ಆ ಹಣೆ ಮಧ್ಯದಲ್ಲಿರುವ ಆತ್ಮವನ್ನು ನೋಡಿ, ಅದನ್ನು ಗಮನಿಸಿ. ಆಗ ನಮಗೆ ಸಹಜವಾಗಿಯೇ ನಾನು ಆತ್ಮ ಜ್ಯೋತಿ, ಅವರು ಆತ್ಮ ಜ್ಯೋತಿ, ನಮ್ಮ ನಡುವೆ ಯಾವ ಜಾತಿಯ ಭೇದ ಭಾವ ಇಲ್ಲ, ನಾವೆಲ್ಲ ಒಂದೇ ಆಗಿದ್ದೀವಿ, ನಾವೆಲ್ಲ ಸೇಮ್, ನಾವು ಒಂದೇ ಕುಲಕ್ಕೆ ಸೇರಿದವರು ಅನ್ನುವಂತಹ ಒಂದು ವಿಶಾಲ ಮನೋಭಾವನೆ ನಮ್ಮಲ್ಲಿ ಮೂಡೋದಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರನೇ ನಮ್ಮ ಹಿರಿಯರು ಏನು ಮಾಡಿದರು, ತಿಲಕ ಇಡುವಂಥ ಸಂಪ್ರದಾಯ ರೂಢಿಸಿದ್ರು. ಸೊ ತಿಲಕ ನೋಡಿದಾಗ
ಆತ್ಮಸ್ಮೃತಿ ನಮ್ಮಲ್ಲಿ ಜಾಗೃತ ಆಗಲಿ ಅಂತ ಹೇಳಿ. ಆದರೆ ಇವತ್ತೇನಾಯಿತು ಸಿಸ್ಟರ್, ಇವತ್ತು ಕೇವಲ ಅದೊಂದು ಸಿಂಬಲ್ ಆಫ್ ಫ್ಯಾಷನ್ ಆಗಿಬಿಟ್ಟಿದೆ, ಅಲಂಕಾರದ ಒಂದು ಶೃಂಗಾರದ ಸಾಧನ ಆಗಿದೆ. ಇವತ್ತು ತಿಲಕ ಇಟ್ಕೊಂಡ್ರೆ ಜನ ಇಷ್ಟೆಲ್ಲ ಅರ್ಥ ಮಾಡಿಕೊಂಡು ಅದರ ಆ ಒಂದು ಪ್ರಜ್ಞೆಯಿಂದ ಯಾರನ್ನು ನೋಡೋದಿಲ್ಲ. ಇವತ್ತಿಷ್ಟೇ ನೋಡ್ತಾರೆ, ನೀವು ಇಟ್ಕೊಂಡಿರೋ ತಿಲಕ ನಿಮ್ಮ ಡ್ರೆಸ್ಸಿಗೆ ಮ್ಯಾಚ್ ಆಗ್ತಾ ಇದೆಯಾ ಇಲ್ವಾ, ಕಲರ್ ಯಾವುದಿದೆ, ಡಿಸೈನ್ ಯಾವುದು ಅಂತ ಅಷ್ಟೇ ನೋಡ್ತಾರೆ. ಹಾಂ, ಅಥವಾ ನೀವು ತಿಲಕ ಇಟ್ಕೊಂಡಿದ್ದೀರಾ ಅಂದರೆ ಬಹುಶಃ ನೀವು ಹಿಂದೂ ಇರಬೇಕು ಅಂತ ಕೂಡಲೇ ಈ ರೀತಿ ಅಪಾರ್ಥ ಮಾಡ್ಕೊಳ್ತಾ ಹೋಗ್ತಾರೆ. ಆದರೆ ವಾಸ್ತವಿಕವಾಗಿ ತಿಲಕ ಧರ್ಮ, ಜಾತಿ, ಮತ ಇದೆಲ್ಲವನ್ನು ಮೀರಿ ನಾನೊಂದು ಆತ್ಮ ಚೈತನ್ಯ ಶಕ್ತಿ, ನೀವು ಒಂದು ಆತ್ಮ ಚೈತನ್ಯ ಶಕ್ತಿ ಅನ್ನೋದನ್ನು ಸೂಚಿಸುತ್ತೆ. ಅಕ್ಕ, ಈ ರಕ್ಷಾಬಂಧನದಲ್ಲಿ ಸಹೋದರನ ಹಣೆಗೆ ತಿಲಕವನ್ನ ಇಟ್ಟು ಅಕ್ಷತೆಯನ್ನ ಹಾಕಿ ಬಲಗೈಗೆ ಸಹೋದರಿ ರಕ್ಷಾಬಂಧನವನ್ನ ಕಟ್ತಾಳೆ. ಹೌದು. ಈ ಆಚರಣೆಗೆ ಏನಾದ್ರೂ ಒಳ ಅರ್ಥ ಇದೆಯಾ, ಹೇಗೆ? ಈಗ ಸಹೋದರಿ ಏನು ಬಲಗೈಗೆ ರಾಖಿಯನ್ನು ಕಟ್ತಾಳೆ, ಸೊ ಇದರ ಅರ್ಥ ಬಲಗೈಗೆ ಯಾಕೆ ಕಟ್ಟೋದು, ಎಡಗೈಗೆ ಯಾಕೆ ಕಟ್ಟಬಾರ್ದು ಅಂತಲೂ ಕೂಡ ಪ್ರಶ್ನೆ ಬರುತ್ತೆ. ಸೊ ಬಲಗೈಗೆ ಕಟ್ಟೋದಂದರೆ ಯೂಶ್ವಲಿ ನಾವು ಯಾವುದೇ ಶುಭ ಕಾರ್ಯ ಮಾಡ್ತೀವಿ, ಶ್ರೇಷ್ಠ ಕಾರ್ಯಗಳನ್ನು ಮಾಡ್ತೀವಿ, ಹೆಚ್ಚಾಗಿ ಬಲಗೈಯನ್ನು ಉಪಯೋಗಿಸ್ತೀವಿ. ಬಲಗೈ ಅಂತಂದರೆ ಬಲಶಾಲಿಯಾಗಿರುವಂಥದ್ದು ಅಂತ ಹೇಳಿ. ಅಂದರೆ ನಾವೇನು ಕಾರ್ಯ ಮಾಡ್ತೀವಿ ಹೀಗೆ ಒಟ್ಟಾರೆ ಮಾಡೋದಲ್ಲ, ಆ ಕಾರ್ಯದಲ್ಲಿ ಶ್ರದ್ಧೆ ಇರಬೇಕು, ಆ ಕಾರ್ಯ ನಿಜವಾಗಿಯೂ ಅರ್ಥಪೂರ್ಣವಾಗಿ ಮಾಡಿರಬೇಕು, ಅದು ಶಕ್ತಿಯಿಂದ ತುಂಬಿಕೊಂಡಿರಬೇಕು, ಬಲದಿಂದ ನಮ್ಮ ಆತ್ಮ ಬಲವನ್ನು ಅದರಲ್ಲಿ ತುಂಬಿಸಿ ನಾವು ಆ ಕಾರ್ಯ ಮಾಡಬೇಕು. ಸೊ ಇದರ ಸೂಚಕವಾಗಿ ಬಲಗೈ ಅಂತ ಹೇಳ್ತೀವಿ ಅಷ್ಟೇ ವಿನಃ ಕೆಲವರು ಲೆಫ್ಟ್ ಹ್ಯಾಂಡ್ ಕೂಡ ಮೇಜರ್ ಯೂಸ್ ಮಾಡ್ತಾರೆ, ಕೆಲವರು ರೈಟ್ ಹ್ಯಾಂಡೆಡ್ ಆಗಿ ಕೂಡ ಇರ್ತಾರೆ. ಸೊ ಇದರಲ್ಲಿ ಈ ಸಾಂಕೇತಿಕವಾಗಿ ಇದನ್ನು ಹೇಳೋದು ಬಲಗೈಗೆ ಕಟ್ಟೋದು ಅಂತ ಹೇಳಿ. ಮತ್ತು ಬಲಗೈಯಲ್ಲಿ ನಾವು ಹೆಚ್ಚಿನ ಕಾರ್ಯಗಳನ್ನು ನಾವೇನು ಮಾಡ್ತೀವಿ ಅದೆಲ್ಲ ಕಾರ್ಯಗಳು ಕೂಡ ಸದಾ ಶುದ್ಧ ಶ್ರೇಷ್ಠ ಕಾರ್ಯಗಳನ್ನೇ ಮಾಡಬೇಕು ಅಂತ ಕೂಡ ನಾವು ಅದರಲ್ಲಿ ಸೂಚಿಸೋದು. ಅಂದರೆ ಸಹೋದರನು ಕೂಡ ಒಂದು ರೀತಿ ವಾಗ್ದಾನ ಮಾಡೋದು, ನಾನು ರಾಖಿಯನ್ನು ಕಟ್ಟಿಸ್ಕೊಂಡ ಈ ಕೈಗಳಿಂದ ಯಾವುದು ಪಾಪಕರ್ಮಗಳನ್ನು ನಾನು ಮಾಡೋದಿಲ್ಲ, ನಾನು ಸದಾ ಶುದ್ಧ ಕಾರ್ಯಗಳನ್ನು, ಶ್ರೇಷ್ಠ ಕಾರ್ಯಗಳನ್ನು, ಪುಣ್ಯದ ಕಾರ್ಯಗಳನ್ನೇ ನಾನು ಈ ಕೈಯಿಂದ ಮಾಡ್ತೀನಿ, ಅಥವಾ ನೀನು ಮಾಡು ಅಂತ ಸಹೋದರಿಯೂ ಕೂಡ ಬೇಡಿಕೆ ಇಡ್ತಾ ಇದ್ದಾಳೆ. ಇನ್ನೊಂದು ಅರ್ಥದಲ್ಲಿ ಸಹೋದರನು ಕೂಡ ಏನು ಹೇಳ್ತಿದ್ದಾನೆ, ಹೌದು ನಾನು ಬಲಗೈಯಲ್ಲಿ ಕೈ ಮುಂದೆ ಚಾಚಿ ಮಾಡೋದು. ಸೊ ಕೈ ಹೀಗೆ ಮುಂದೆ ಚಾಚೋದು ಅಂದರೆ ಪ್ರಮಾಣ ಮಾಡೋದು, ವಾಗ್ದಾನ ಮಾಡೋದು ಅಂಥೇಳಿ. ಸೊ ನಾನು ಸದಾ ಈ ಕೈಗಳಿಂದ ಶುಭ ಕಾರ್ಯಗಳನ್ನೇ ಮಾಡ್ತೀನಿ ಅನ್ನುವಂಥ ವಾಗ್ದಾನ ಮಾಡೋದು. ಈಗ ನೀವೇ ಯೋಚನೆ ಮಾಡಿ, ಯಾವಾಗ ಈ ರೀತಿಯ ವಾಗ್ದಾನ ನಾವು ಮಾಡ್ತೀವಿ ಆಗ ನಮಗೆ ನಾವು ಮಾಡುವಂಥ ಕರ್ಮಗಳ ಕಡೆಗೆ ಬಹಳ ಗಮನ ಇರುತ್ತೆ. ನಾನೊಂದು ಪ್ರಾಮಿಸ್ ಕೊಟ್ಟಿದ್ದೀನಿ, ಸೊ ಆದ ಕಾರಣ ನಾನು ಮಾಡೋ ಕಾರ್ಯ ಎಲ್ಲ ಸರಿಯಾಗಿ ಮಾಡಬೇಕು, ಶ್ರೇಷ್ಠವಾಗಿರೋದನ್ನೇ ಮಾಡಬೇಕು ಅನ್ನುವಂತಹ ಒಂದು ರೀತಿಯ ಒಂದು ಅಲರ್ಟ್ನೆಸ್ ಅವರಲ್ಲಿ ಸದಾ ಇರುತ್ತೆ. ಸೊ ಆದ ಕಾರಣ ಒಳ್ಳೆ ಕರ್ಮಗಳನ್ನು ಮಾಡ್ತಾರೆ ಅಂತಂದರೆ ನೀವೇ ಯೋಚನೆ ಮಾಡಿ, ಫಲನೂ ಒಳ್ಳೆಯದೇ ಸಿಗುತ್ತೆ, ಸೊ ಅದರಿಂದ ಪುಣ್ಯನೇ ಸಂಪಾದನೆ ಆಗುತ್ತೆ ಅಲ್ವಾ. ಸೊ ಆದ ಕಾರಣ ಬಲಗೈಗೆ ಈ ರೀತಿ ರಾಖಿಯನ್ನು ಕಟ್ಟೋದು ಈ ರೀತಿಯೂ ಕೂಡ ಸೂಚಕವಾಗಿದೆ. ಮತ್ತು ಅಕ್ಷತೆ ಕಾಳುಗಳನ್ನು ಹಾಕೋದೇನಿದೆ, ಹೇಗೆ ಈ ರೀತಿಯ ಶ್ರೇಷ್ಠ ಕಾರ್ಯಗಳನ್ನು ಮಾಡುವಾಗ ಅದರ ಫಲನೂ ಕೂಡ ಸದಾ ಸಿಹಿಯಾಗಿ ಸಿಗುತ್ತೆ, ಒಳ್ಳೆಯದೇ ಸಿಗುತ್ತೆ, ಅದರಿಂದ ಸಮೃದ್ಧಿಯೂ ಕೂಡ ಉಂಟಾಗುತ್ತೆ. ಸೊ ಹಾಗೆ ಅವ್ರ ಜೀವನದಲ್ಲಿ ಸದಾ ಸುಖ, ಶಾಂತಿ, ಖುಷಿ, ಆನಂದ ಇದರ ಸುರಿಮಳೆ ಆಗ್ತಾ ಇರಲಿ ಯಾವಾಗಲೂ ಕೂಡ. ಅಕ್ಷತೆ ಅವಿನಾಶಿಯಾಗಿರಲಿ ಅನ್ನೋದರ ಸೂಚಕವಾಗಿ ತಲೆ ಮೇಲೆ ಅಕ್ಷತೆ ಕಾಳುಗಳನ್ನು ಕೂಡ ಹಾಕ್ತಾರೆ. ತನ್ನ ಸಹೋದರನ ಶ್ರೇಯಸ್ಸು, ನೆಮ್ಮದಿ ಹಾಗೂ ಆತನಿಗೆ ಉತ್ತಮ ಭವಿಷ್ಯ ಶ್ರೀದೇವರು ಕರುಣಿಸಲಿ ಎನ್ನುವಂತಹ ಆಶಯದೊಂದಿಗೆ ಸಹೋದರಿಯು ಪ್ರೀತಿಪೂರ್ವಕವಾಗಿ ಸಹೋದರನ ಬಲಕೈಗೆ ರಕ್ಷಾಬಂಧನವನ್ನ ಕಟ್ತಾಳೆ. ಈ ರಕ್ಷಾಬಂಧನದ ಆಚರಣೆಯ ವಿಶಿಷ್ಟತೆಯನ್ನ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ ಒಂದು ಪುಟ್ಟ ವಿರಾಮದ ನಂತರ.
ವಿರಾಮದ ನಂತರ ಶ್ರೀರಕ್ಷೆ ಕಾರ್ಯಕ್ರಮಕ್ಕೆ ಆತ್ಮೀಯ ವೀಕ್ಷಕರಿಗೆ ನಲ್ಮೆಯ ಸ್ವಾಗತ. ಸಹೋದರ ಸಹೋದರಿಯರ ಭ್ರಾತೃತ್ವ ಅಥವಾ ಸಹೋದರತ್ವ ವರ್ಣನಾತೀತ. ಭಾರತದಲ್ಲಿ ಈ ಆಚರಣೆ ತನ್ನದೇ ಆದ ಮಹತ್ವವನ್ನ ಪಡೆದುಕೊಂಡಿದೆ. ಬನ್ನಿ ವೀಕ್ಷಕರೇ, ಈ ರಕ್ಷಾಬಂಧನ ಕಾರ್ಯಕ್ರಮದ ಆಚರಣೆಯ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ. ಅಕ್ಕ ಅವರೇ, ಈ ಕಾರ್ಯಕ್ರಮದಲ್ಲಿ ಅಂದ್ರೆ ಈ ಒಂದು ಆಚರಣೆಯಲ್ಲಿ ಭಾರತೀಯ ಸಂಸ್ಕೃತಿಯನ್ನ ನಾವು ಹೋಲಿಸಿಕೊಂಡಾಗ ಪ್ರತಿಯೊಂದು ಆಚರಣೆಗೂ ಅದರದೇ ಆದ ಒಂದು ಪೌರಾಣಿಕ ಹಿನ್ನೆಲೆಗಳು ಇರ್ತದೆ. ನಾವು ಅದೇ ಕಾನ್ಸೆಪ್ಟ್ ಅನ್ನ ಇಲ್ಲಿಗೆ ತಕೊಂಡಾಗ ಈ ರಕ್ಷಾಬಂಧನದ ಆಚರಣೆಗೂ ಕೂಡ ಯಾವುದೇ ರೀತಿಯಾದ ಒಂದು ಪೌರಾಣಿಕ ಹಿನ್ನೆಲೆ ಇದೆಯಾ ಎಂಬುದನ್ನ ತಿಳಿಸ್ತೀರಾ? ಖಂಡಿತ. ಪೌರಾಣಿಕವಾಗಿಯೂ ಕೂಡ ಅಂದರೆ ಬಹಳ ಪುರಾತನ ಕಾಲದಿಂದಲೂ ಕೂಡ ಈ ಒಂದು ಆಚರಣೆ ರೂಢಿಯಲ್ಲಿದೆ ಅನ್ನೋದಕ್ಕೆ ನಮ್ಮ ಶಾಸ್ತ್ರ ಪುರಾಣಗಳಲ್ಲಿ ಅನೇಕ ಪ್ರಸಂಗಗಳನ್ನು ಉಲ್ಲೇಖಿಸಿದ್ದಾರೆ. ಸೊ ಅದರಲ್ಲಿ ನಾವು ವಿಶೇಷವಾಗಿ ಗಮನಿಸೋದಾದರೆ, ಯಾವಾಗ ಇಂದ್ರದೇವ ನಮ್ಮ ಮೇಲೆ ಅಥವಾ ಇಂದ್ರನ ರಾಜ್ಯದ ಮೇಲೆ ಅಸುರರೆಲ್ಲ ಒಟ್ಟಾಗಿ ಸೇರಿ ಯಾವಾಗ ಆಕ್ರಮಣ ಮಾಡಿದ್ರು, ಯುದ್ಧ ಸಾರಿದ್ರು, ಆ ಯುದ್ಧದಲ್ಲಿ ಇಂದ್ರದೇವ ಎಲ್ಲವನ್ನು ಕಳ್ಕೊಂಡ್ಬಿಡ್ತಾನೆ, ಸೋತು ಹೋಗ್ತಾನೆ. ಆದರೆ ಸೋತು ಹೋಗಿ ನಿರಾಶನಾಗಿದ್ದಾಗ ಪತ್ನಿ ಇಂದ್ರಾಣಿಯು ಪರಮಾತ್ಮ ಶಿವನನ್ನು ಪ್ರಾರ್ಥಿಸಿ ಒಂದು ಶ್ರೀರಕ್ಷೆಯನ್ನು ಇಂದ್ರದೇವನ ಕೈಗೆ ಕಟ್ತಾಳೆ ಮತ್ತು ಹೇಳ್ತಾಳೆ, ನೀವೀಗ ಯುದ್ಧ ಮಾಡಿ ಬನ್ನಿ, ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತೆ ಅಂತ ಹೇಳಿ. ಸೊ ಇಂದ್ರದೇವನು ಶ್ರೀರಕ್ಷೆಯನ್ನು ಕಟ್ಟಿಸ್ಕೊಂಡು ಮತ್ತೆ ಪುನಃ ತನ್ನೆಲ್ಲ ಶಕ್ತಿಯನ್ನು ಒಗ್ಗೂಡಿಸ್ಕೊಂಡು ಪುನಃ ಹೋಗಿ ಎಲ್ಲ ಅಸುರರನ್ನು ಸಂಹಾರ ಮಾಡಿ ಕಳ್ಕೊಂಡಿರುವಂತಹ ರಾಜ್ಯವನ್ನು ಪುನಃ ಸಂಪಾದಿಸ್ಕೊಂಡು ಬರ್ತಾನೆ ಅಂತ ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ. ಸೊ ಇದೊಂದು ಉಲ್ಲೇಖ ನಾವು ನೋಡ್ತೀವಿ. ಮತ್ತು ಎರಡನೇದ್ದು ನಾವು ಇನ್ನೊಂದೇನು ನೋಡ್ತೀವಿ ಅಂದರೆ, ಯಮರಾಜನ ಬಗ್ಗೆನೂ ಕೂಡ ಉಲ್ಲೇಖ ಇದೆ. ಯಮರಾಜ ಹೋಗಿ ಎಲ್ಲರ ಪ್ರಾಣವನ್ನೇ ತೆಗೆದುಕೊಂಡು ಬರುವಂತಹ ಕಾರ್ಯದಲ್ಲಿ ತೊಡಗಿರುವಂತಹ ಯಮರಾಜನು ಕೂಡ ತನ್ನ ಸಹೋದರಿ ಯಮುನಾಳಿಂದ ರಾಖಿಯನ್ನು ಕಟ್ಟಿಸ್ಕೊಂಡು ಆತನಿಗೆ ಬಹಳ ಖುಷಿಯಾಗತ್ತೆ. ಮತ್ತು ಆಕೆಗೆ ಶುಭ ನುಡಿಗಳನ್ನು ಹೇಳ್ತಾ ಆತ ಹೇಳ್ತಾನೆ, ಯಾರೆಲ್ಲ ತಮ್ಮ ಸಹೋದರಿಯರಿಂದ ಈ ರೀತಿ ಶ್ರೀರಕ್ಷೆಯನ್ನು ಕಟ್ಟಿಸ್ಕೊಳ್ತಾರೆ ಅವರೆಲ್ಲರೂ ಕೂಡ ಯಮದೂತರ ಕಾಟದಿಂದ ಅವರು ಬಚಾವಾಗ್ತಾರೆ ಅಂತ ಯಮರಾಜನು ಕೂಡ ಹೇಳಿದಾನೆ ಅಂತ ಶಾಸ್ತ್ರಗಳಲ್ಲಿ ಉಲ್ಲೇಖ ನಾವು ಕೇಳ್ತೀವಿ ಅದರ ಬಗ್ಗೆ. ಹಾಗೆ ಇನ್ನೂ ಒಂದು ಉಲ್ಲೇಖ ನಾವು ನೋಡೋದಾದರೆ, ಯಾವಾಗ ಶ್ರೀಕೃಷ್ಣ ಏನೋ ಒಂದು ಕೆಲಸ ಮಾಡುವಾಗ ಒಮ್ಮೆ ಅಕಸ್ಮಾತ್ತಾಗಿ ಅವನ ಕೈಗೆ ಯಾವಾಗ ಗಾಯ ಆಯಿತು, ರಕ್ತ ಸೋರೋದಕ್ಕೆ ಶುರುವಾಯಿತು, ಆ ಸಮಯದಲ್ಲಿ ಅಲ್ಲೇ ಸುಭದ್ರನೂ ಇದ್ಲು, ದ್ರೌಪದಿಯೂ ಕೂಡ ಇದ್ಲು. ಸುಭದ್ರ ಕೂಡಲೇ ಓಡಿದ್ಲು, ಅದಕ್ಕೆ ಬಟ್ಟೆಯನ್ನು ಕಟ್ಟಿ ಅದನ್ನು ಗಾಯ ಒರೆಸ್ಲಿಕ್ಕೆ ಬಟ್ಟೆ ಬೇಕಲ್ಲ ಅಂತ ಹೇಳಿ ಬಟ್ಟೆಯನ್ನು ತರೋದಕ್ಕಾಗಿ ಸುಭದ್ರ ಓಡಿ ಹೋದ್ಲು. ಬೇಗ ಬೇಗ ಆತುರಾತುರತವಾಗಿ ಹೋದಾಗ ಅಲ್ಲೇ ಪಕ್ಕದಲ್ಲಿದ್ದಂಥ ದ್ರೌಪದಿ ತಾನು ಹುಟ್ಟಿರುವಂಥ ಬೆಲೆ ಬಾಳುವಂಥ ಸೀರೆಯನ್ನು ಕೂಡ ಲೆಕ್ಕಿಸದೆ ಅದೇ ಸೀರೆ, ರೇಷ್ಮೆ ಸೀರೆಯನ್ನು ಹರಿದು ಅದನ್ನೇ ಶ್ರೀಕೃಷ್ಣನ ಕೈಗೆ ಅದು ಕಟ್ತಾಳೆ. ಸೊ ದ್ಯಾಟ್ ರಕ್ತ ಹರಿಯದೆ ಆ ಗಾಯ ಸರಿಯಾಗಲಿ, ಬೇಗ ವಾಸಿಯಾಗಲಿ ಅಂತ ಹೇಳಿ. ಅದರಿಂದ ಬಹಳ ಸುಪ್ರೀತನಾದ ಶ್ರೀಕೃಷ್ಣ ದ್ರೌಪದಿಗೆ ಹೇಳ್ತಾನೆ, ನೀನು ಅಂದರೆ ಸಮಯದಲ್ಲಿ ನೀನು ಕೂಡಲೇ ನಿನ್ನ ಸೀರೆಯ ಬೆಲೆಯನ್ನು ಲೆಕ್ಕಿಸದೆ ನೀನು ಕೂಡಲೇ ನನ್ನ ಗಾಯಕ್ಕೆ ನೀನು ಇದನ್ನು ಕಟ್ಟದೆ, ನಿನ್ನ ಜೀವನದಲ್ಲಿಯೂ ಕೂಡ ಆಪತ್ಕಾಲದಲ್ಲಿ ನಾನು ಸದಾ ನಿನ್ನೊಂದಿಗೆ ಇದ್ದೀನಿ, ನಾನು ಸದಾ ನಿನಗೆ ಶ್ರೀರಕ್ಷೆಯನ್ನು ಕೊಡ್ತೀನಿ ಅಂತ ವಾಗ್ದಾನ ಮಾಡ್ತಾನೆ. ಸೊ ಇದು ಕೂಡ ರಾಖಿ ಅಂತ ಅಂದ್ಕೊಂಡು ಕಟ್ಟದೆ ಹೋದರೂ ಕೂಡ ರೇಷ್ಮೆ ಸೀರೆಯ ಒಂದು ಭಾಗವನ್ನು, ರೇಷ್ಮೆ ದಾರನೇ ಆಯಿತು, ಅದನ್ನು ಕೂಡ ಕಟ್ಟಿದ್ಲು ಅಂತ ಕೂಡ ನಾವು ಪೌರಾಣಿಕವಾಗಿ ನಾವು ಈ ರೀತಿಯ ಪ್ರಸಂಗಗಳನ್ನು ನಾವು ಕೇಳ್ತೇವೆ. ಸೊ ಅಂದರೆ ಇದು ಈಗಲಿಂದ ಆಚರಣೆಯಲ್ಲಿರೋದಲ್ಲ, ಈ ಹಬ್ಬಕ್ಕೆ ಅನಾದಿ ಕಾಲದಿಂದಲೂ ಕೂಡ ಹಿನ್ನೆಲೆ ಇದೆ. ಸೊ ಆದ ಕಾರಣ ಈ ಹಬ್ಬ ಹೀಗೇ ಒಂದಿನ ರಾಖಿ ಕಟ್ಟಿದ್ವಿ ಅವತ್ತಿಗೆ ಮುಗ್ದೋಯ್ತು ಹಬ್ಬ ಅಂತ ಅಷ್ಟಕ್ಕೆ ಮುಗಿಸೋದಲ್ಲ. ಇದಕ್ಕೆ ಬಹಳ ಅರ್ಥ ಇದೆ. ನಾವು ಅರ್ಥ ಸಹಿತವಾಗಿ ಈ ಹಬ್ಬವನ್ನು ಆಚರಿಸಿದ್ರೆ ನಮಗೆ ಲಾಭನೂ ಕೂಡ ಸಿಗೋದಕ್ಕೆ ಸಾಧ್ಯ. ಸಹೋದರತೆ ಎನ್ನುವಂತಹ ಭಾವನೆ ಯಾವತ್ತಿಗೂ ಚಿರ ಕಾಲವಿರ್ತದೆ ಅಂತ ಹೇಳುವಂಥದ್ದನ್ನ ನೀವು ಹೇಳ್ತೀರಿ. ಹೌದು ಅಕ್ಕ. ಇನ್ನು ಈ ರಕ್ಷಾ ಸೂತ್ರವನ್ನ
ಬಂಧಿಸುವಂತದ್ದು ಅಂದ್ರೆ ರಕ್ಷಾ ಬಂಧನದ ಆಚರಣೆ ಅಂತ ಏನ್ ಹೇಳ್ತೀವಿ ನಾವು, ಅದು ಖಾಲಿ ಹಿಂದೂ ಧರ್ಮೀಯರಲ್ಲಿ ಮಾತ್ರ ಆಚರಿಸಲ್ಪಡ್ತದೋ ಅಥವಾ ಇತರ ಧರ್ಮೀಯರಲ್ಲೂ ಕೂಡ ಈ ಆಚರಣೆ ಇದೆಯೋ ಹೇಗೆ? ಇತಿಹಾಸದಲ್ಲಿ ನಾವು ನೋಡುವುದಾದ್ರೂ ಕೂಡ ಯಾವಾಗ ಚಿತ್ತೋಡ್ ರಾಜ್ಯದ ರಾಣಿಗೆ ಯಾವಾಗ ಸಮಾಚಾರ ಮುಟ್ತದೆ ಶತ್ರು ದೇಶದ ರಾಜರು ಬಹಳ ದೊಡ್ಡ ಪ್ರಮಾಣದಲ್ಲಿ ಸೇನೆಯನ್ನು ಕರ್ಕೊಂಡು ಬಂದು ಆಕ್ರಮಣ ಮಾಡೋರಿದ್ದಾರೆ ಅಂತಂದಾಗ ಆಕೆಗೆ ಬಹಳ ಆತಂಕ ಉಂಟಾಗುತ್ತೆ. ಏಕೆಂದರೆ ಚಿತ್ತೋಡ್ ರಾಜ್ಯ ಸಣ್ಣದು, ಅಲ್ಲಿರುವ ಸೇನೆಯೂ ಸಣ್ಣದು, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಶತ್ರು ರಾಜ್ಯದ ಅವರೆಲ್ಲ ಬಂದು ಆಕ್ರಮಣ ಮಾಡಿದರೆ ತನ್ನ ರಾಜ್ಯದ ಜನತೆಗೆ ಬಹಳ ನಷ್ಟ ಉಂಟಾಗ್ಬೋದು ಅಂತ ಹೇಳಿ ತನ್ನ ರಾಜ್ಯದ ರಕ್ಷಣೆಗಾಗಿ ಆಕೆ ರಾಜ ಹುಮಾಯೂನ್ಗೆ ಶ್ರೀರಕ್ಷೆಯನ್ನು ಕಳಿಸ್ತಾಳೆ. ಮೊಘಲ್ ರಾಜ ಹುಮಾಯೂನ್ಗೆ ಶ್ರೀರಕ್ಷೆಯನ್ನು ಕಳಿಸಿ ತಮ್ಮ ರಾಜ್ಯದ ಜನತೆಯನ್ನು ಕಾಪಾಡಬೇಕು ಅಂತ ಕೇಳಿಕೊಂಡಾಗ ಮೊಘಲ್ ರಾಜನಾಗಿದ್ದರೂ ಕೂಡ ಹಿಂದೂ ರಾಣಿಗೆ ಸಹಾಯ ಹಸ್ತವನ್ನು ಚಾಚ್ತಾ ಹುಮಾಯೂನ್ ರಾಜ ತನ್ನ ಸೇನೆಯನ್ನು ಆಕೆಯ ರಾಜ್ಯದ ಜನತೆಯ ರಕ್ಷಣೆಗಾಗಿ ಕಳಿಸ್ಕೊಡ್ತಾನೆ ಅನ್ನೋದು ನಾವು ಇತಿಹಾಸದಲ್ಲೂ ಕೂಡ ನೋಡ್ತೀವಿ. ಅಂದರೆ ಅಲ್ಲಿ ಜಾತಿ ಧರ್ಮವನ್ನು ಮರೆತು ಹಿಂದೂಗಳು ಮುಸಲ್ಮಾನರು ಹಿಂದೂಗಳಿಗೂ ಕೂಡ ಸಮಯ ಬಂದಾಗ ಆಪತ್ಕಾಲದಲ್ಲಿ ರಕ್ಷಣೆ ನೀಡಿದ್ದನ್ನು ನಾವು ಅನೇಕ ಸಂದರ್ಭಗಳಲ್ಲಿ ನಾವು ಗಮನಿಸ್ತೇವೆ. ಸೊ ಆದ ಕಾರಣ ಈಗಲೂ ಕೂಡ ನಾವು ನೋಡ್ತೇವೆ ಬಹಳಷ್ಟು ಕಡೆ ಹಿಂದೂ ಯುವತಿಯರು ಕೂಡ ಬಹಳ ಪ್ರೀತಿಯಿಂದ ಆತ್ಮೀಯವಾಗಿ ಬೇರೆ ಅನ್ಯ ಧರ್ಮೀಯ ಸಹೋದರರಿಗೂ ಕೂಡ ರಾಖಿಯನ್ನು ಕಟ್ತಾ ನಾವೆಲ್ಲ ಒಂದೇ ಆಗಿದ್ದೀವಿ, ನಾವೆಲ್ಲ ಒಂದೇ ವಸುದೈವ ಕುಟುಂಬದವರಾಗಿದ್ದೇವೆ, ಇಡೀ ವಿಶ್ವವೇ ನಮ್ಮ ಕುಟುಂಬ, ನಮ್ಮೆಲ್ಲರ ಪಿತ ಒಬ್ಬನೇ ಆಗಿದ್ದಾನೆ, ನಾವೆಲ್ಲ ಪರಸ್ಪರ ಸಹೋದರಿಯರಾಗಿದ್ದೀವಿ, ನಾವೆಲ್ಲ ವಿಶ್ವ ಕುಟುಂಬದವರಾಗಿದ್ದೀವಿ ಅನ್ನುವಂತಹ ಪ್ರೀತಿಯಿಂದ ಆತ್ಮೀಯತೆಯಿಂದ ಜಾತಿ ಧರ್ಮವನ್ನು ಲೆಕ್ಕಿಸದೆ ಎಲ್ಲರಿಗೂ ಕೂಡ ರಾಖಿಯನ್ನು ಕಳಿಸ್ತಾರೆ ಅಥವಾ ಹತ್ತಿರದಲ್ಲೇ ಇದ್ದರೆ ಹೋಗಿ ಪ್ರೀತಿಯಿಂದ ರಾಖಿಯನ್ನು ಕೂಡ ಕಟ್ತಾರೆ. ಸೊ ಆದ ಕಾರಣ ಒಂದು ಅರ್ಥದಲ್ಲಿ ಹೇಳೋದಾದರೆ ಈ ಹಬ್ಬ ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲ. ಈ ಹಬ್ಬ ಎಲ್ಲ ಎಲ್ಲೆಗಳನ್ನು ಸೀಮೆಗಳನ್ನು ಮೀರಿ ಇದೊಂದು ವಿಶ್ವ ಭ್ರಾತೃತ್ವವನ್ನು ಅಥವಾ ಒಂದು ಕೋಮು ಸೌಹಾರ್ದತೆಯನ್ನು ಸೃಷ್ಟಿಸುವಂತಹ ವಿಶಿಷ್ಟವಾದಂತಹ ಒಂದು ಆಚರಣೆ ಕೂಡ ಆಗಿದೆ. ಅಂದ್ರೆ ಜಾತಿ ಮತ ಭೇದ ಧರ್ಮವನ್ನ ಎಲ್ಲೆ ಮೀರಿ ಆಚರಿಸುವಂತ ಒಂದು ವೈಶಿಷ್ಟ್ಯಪೂರ್ಣ ಆಚರಣೆ ಇದು. ಹೌದು ಅಕ್ಕ, ಯೂಶುವಲಿ ನಾವು ಈ ಹಬ್ಬವನ್ನ ಆಚರಿಸುವಾಗ ಸಹೋದರನಿಗೆ ರಾಖಿಯನ್ನ ಕಟ್ತಾಳೆ, ಬಲಕೈ ರಾಖಿಯನ್ನ ಕಟ್ತಾಳೆ. ನನ್ನ ಒಂದು ಅನಿಸಿಕೆ ಏನು ಅಂತ ಹೇಳಿದ್ರೆ, ಸಹೋದರನಿಗೆ ಮಾತ್ರ ಈ ರಾಖಿಯನ್ನ ಕಟ್ಟಬೇಕು ಅಥವಾ ಸಹೋದರಿ ತನ್ನ ಪ್ರೀತಿಯ ಸಹೋದರಿಗೂ ಈ ರಾಖಿಯನ್ನ ಕಟ್ಟಬಹುದೋ ಹೇಗೆ? ಖಂಡಿತ. ಇದರಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ನಮಗೆ ಇಲ್ಲಿ ಯಾವುದೇ ವ್ಯಕ್ತಿ ನಮ್ಮ ಜೀವನಕ್ಕೆ ರಕ್ಷಣೆ ಕೊಡೋದಲ್ಲ, ಅಥವಾ ಆ ವ್ಯಕ್ತಿ 24 ಗಂಟೆಯೂ ಅಥವಾ ಜೀವನ ಪೂರ್ತಿಯೂ ನಮಗೆ ರಕ್ಷಣೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ನಮಗೆ ನಿಜವಾಗಿಯೂ ರಕ್ಷೆ ಸಿಗುವಂಥದ್ದು ಸ್ವಯಂ ಪರಮಾತ್ಮನಿಂದನೇ ಸಿಗುವಂಥದ್ದು. ಸೊ ಆದ ಕಾರಣ ನಾವೆಲ್ಲ ಪರಮಾತ್ಮನ ಸಂತಾನರಾಗಿದ್ದೇವೆ, ನಾವೆಲ್ಲರೂ ಕೂಡ ಸಂತಾನರೇ. ಆದ ಕಾರಣ ನಾವು ಪರಸ್ಪರ ನೋಡುವುದಾದರೆ ನಾವೆಲ್ಲ ಸಹೋದರಿಯರಾಗಿದ್ದೀವಿ. ಸೊ ಆದ ಕಾರಣ ಈ ಒಂದು ರಕ್ಷಾ ಸೂತ್ರ ಏನಿದೆ ನಾವು ಸಹೋದರನಿಗೂ ಕಟ್ಬೋದು, ಸಹೋದರಿಗೂ ಕೂಡ ಕಟ್ಬೋದು. ಈ ರಕ್ಷಾ ಸೂತ್ರ ಏನಿದೆ ಇದು ಒಂದು ರೀತಿಯ ಏಕತೆಯ ಸೂತ್ರ ಅಂತ ಕೂಡ ನಾವು ಹೇಳ್ಬೋದು. ಸೊ ಇದು ನಮ್ಮನ್ನು ಪರಸ್ಪರ ಪ್ರೀತಿಯ ಸಂಬಂಧದಲ್ಲಿ ಬಂಧಿಸುವಂತಹ ಒಂದು ಹಬ್ಬ. ನಮ್ಮ ಸಂಬಂಧ ಇನ್ನೂ ಸಾಮರಸ್ಯತೆಯಿಂದ ಕೂಡಿರಲಿ, ಇನ್ನೂ ಅರ್ಥಪೂರ್ಣವಾಗಿರಲಿ, ಇನ್ನೂ ಬಹಳ ಹತ್ತಿರದಿಂದ ಕೂಡಿರಲಿ, ಆತ್ಮೀಯವಾಗಿರಲಿ ಅಂತ ಸೂಚಿಸುವಂಥದ್ದು. ಹೇಗೆ ಈ ರಾಖಿಯಲ್ಲಿ ಕೂಡ ನೀವು ನೋಡಿ ಇದರಲ್ಲಿ ಒಂದು ಬಿಂದುವಿನ ಚಿತ್ರ ಕೂಡ ಇದೆ. ಅಂದರೆ ಈ ಬಿಂದುವಿನ ಚಿತ್ರ ಇನ್ನೇನೂ ಅಲ್ಲ, ಇದು ಸ್ವಯಂ ಪರಮಾತ್ಮ ಜ್ಯೋತಿರ್ಬಿಂದು ಸ್ವರೂಪನಾಗಿದ್ದಾನೆ, ನಾವೆಲ್ಲರೂ ಅವನ ಸಂತಾನರಾಗಿದ್ದೀವಿ. ಸೊ ಆದ ಕಾರಣ ನಾವೆಲ್ಲ ಒಂದೇ ಕುಟುಂಬದವರಾಗಿದ್ದೀವಿ ಅನ್ನುವಂತಹ ಪ್ರೀತಿಯ ಸೂತ್ರ ಅಥವಾ ಇದೊಂದು ಏಕತೆಯ ಸೂತ್ರ. ಸೊ ಆದ ಕಾರಣ ನಾವು ಯಾರಿಗೂ ಕಟ್ಬೋದು. ನಮ್ಮ ಸಂಬಂಧ ಕೇವಲ ಸಹೋದರಿಯರದ್ದೇ ಆಗಿರಬೇಕು ಅಂತಲ್ಲ, ನಾವು ತಂದೆ ತಾಯಿಗೂ ಕಟ್ಬೋದು, ನಾವು ಅಕ್ಕ ತಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿಯರಿಗೂ ಕಟ್ಬೋದು, ಅತ್ತೆ ಮಾವಂದರಿಗೂ ಕಟ್ಬೋದು, ಯಾರಿಗೂ ಕಟ್ಬೋದು. ಅಂದರೆ ಅರ್ಥ ನಮ್ಮ ಸಂಬಂಧಗಳು
ಪರಸ್ಪರ ಏಕತೆಯ ಸೂತ್ರದಿಂದ ಸದಾ ಬಂಧಿತವಾಗಿರಲಿ. ನಾವು ಸುಖ, ಶಾಂತಿ, ಖುಷಿ, ಆನಂದ, ವಿಶ್ವಾಸದ ಈ ಸೂತ್ರದಲ್ಲಿ ನಾವು ನಮ್ಮನ್ನು ಬಂಧಿಸ್ಕೊಳ್ಳೋಣ. ನಾವು ಜೀವನದಲ್ಲಿ ಸದಾ ಸುಖಮಯವಾದ ಜೀವನವನ್ನು ನಡೆಸೋಣ ಅಂತ ಒಬ್ಬರು ಇನ್ನೊಬ್ಬರಿಗೆ ಸ್ಮೃತಿಯನ್ನು ಕೊಡೋದು, ಒಬ್ಬರು ಇನ್ನೊಬ್ಬರಿಗೆ ಜಾಗೃತಿಯನ್ನು ಮೂಡಿಸುವಂಥದ್ದು. ಸೊ ಆದ ಕಾರಣ ಇದಕ್ಕೆ ಕೇವಲ ಸಹೋದರತ್ವದ ಸಂಬಂಧನೇ ಬೇಕು ಅಂತಲ್ಲ, ನಾವು ಯಾರಿಗೂ ಕಟ್ಬೋದು, ಎಲ್ಲರಿಗೂ ಕಟ್ಬೋದು. ಇನ್ಫ್ಯಾಕ್ಟ್ ಎಲ್ಲರಿಗೂ ಕಟ್ಟಬೇಕು ಕೂಡ. ನಮ್ಮ ಸಂಬಂಧ ಇನ್ನೂ ಸದೃಢವಾಗಿರಲಿ, ಚೆನ್ನಾಗಿರಲಿ ಅಂತ ನಾವು ಆಶಿಸ್ತಾ ನಾವು ಈ ರಾಖಿಯನ್ನು ಎಲ್ಲರಿಗೂ ಕಟ್ಬೋದು. ವಸುದೈವ ಕುಟುಂಬಕಂ ಎನ್ನುವ ಮಾತಿನಂತೆ ವಿಶ್ವದೆಲ್ಲೆಡೆ ಪ್ರೀತಿ ಪ್ರೇಮವನ್ನ ಸಾರುವ ಹಬ್ಬ ಇದು. ಹಾಗಾಗಿ ಯಾರಿಗೂ ನಾವು ಇದನ್ನ ಈ ರಾಖಿಯನ್ನ ಕಟ್ಟಬಹುದು, ಪ್ರೀತಿ ಪೂರ್ವಕವಾಗಿ ಕಟ್ಟಬಹುದು. ಅಕ್ಕ, ಇನ್ನೊಂದು ಮಾತು, ಸಹೋದರಿ ಸಹೋದರನ ಕೈಗೆ ರಾಖಿಯನ್ನ ಕಟ್ಟಿದ ನಂತರ ಸಹೋದರ ಕಿಂಚಿತ್ ಉಡುಗೊರೆಯನ್ನ ಸಹೋದರಿಗೆ ನೀಡ್ತಾನೆ. ಇದರ ಒಳಾರ್ಥ ಏನು? ಈಗ ಸಹೋದರಿ ರಾಖಿಯನ್ನು ಕಟ್ಟಿದ್ಲು, ತಿಲಕವನ್ನಿಟ್ಲು, ಸಿಹಿಯನ್ನು ಕೊಟ್ಲು, ಇಷ್ಟೆಲ್ಲ ಮಾಡಿದ ಮೇಲೆ ಸಹೋದರನಿಗೆ ಇಷ್ಟೆಲ್ಲ ತಗೊಂಡ ಮೇಲೆ ಹಾಗೆ ಖಾಲಿ ಕೈಯಲ್ಲಿ ಕಳಿಸೋದು ಕೂಡ ಸಹೋದರನಿಗೆ ಮನಸ್ಸಾಗೋದಿಲ್ಲ. ಸೊ ಪ್ರೀತಿಯಿಂದ ಉಡುಗೊರೆಯನ್ನು ಕೂಡ ನೀಡ್ತಾರೆ. ಹೆಚ್ಚಾಗಿ ಜನ ಏನು ಮಾಡ್ತಾರೆ, ಹಣವನ್ನು ಕೊಡ್ತಾರೆ ಅಲ್ವಾ, ಅಥವಾ ಯಾವುದಾದ್ರೂ ವಸ್ತುಗಳನ್ನು ಕಾಣಿಕೆಯಾಗಿ ಉಡುಗೊರೆಯಾಗಿ ಸಹೋದರಿಗೆ ನೀಡ್ತಾರೆ ಹೆಚ್ಚಾಗಿ. ಆದರೆ ನಾವಿಲ್ಲಿ ಗಮನಿಸಬೇಕಾಗಿರುವಂಥದ್ದೇನಂತಂದರೆ, ಕೇವಲ ನಾವು ಕೊಡುವಂತಹ ಕ್ಯಾಶ್ ಆಗಲಿ, ಹಣ ಆಗಲಿ, ವಸ್ತು ಆಗಲಿ ಸ್ವಲ್ಪ ಸಮಯನೇ ಇರುತ್ತೆ, ಅದೇನು ಸದಾ ಕಾಲಕ್ಕಿರೋದಿಲ್ಲ. ಆದರೆ ಇನ್ನೊಂದು ಉಡುಗೊರೆ ನಾವು ನಿಜವಾಗಿಯೂ ಕೊಡ್ಬೋದು. ಯಾವ ಉಡುಗೊರೆ? ಒಂದು ಸಮಯದ ಉಡುಗೊರೆಯನ್ನು ಕೊಡ್ಬೋದು. ಅಂದರೆ ಯಾವಾಗೆಲ್ಲ ಸಾಧ್ಯ ಇದೆ, ನಾನು ಖಂಡಿತ ನನ್ನ ಅಮೂಲ್ಯವಾದ ಸಮಯವನ್ನು ನಿಮ್ಮೊಂದಿಗೆ ಕಳೀತೀನಿ, ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ, ನಿಮ್ಮ ಜೊತೆ ನಾನು ಇನ್ನೂ ಹೆಚ್ಚಿನ ಸಮಯವನ್ನು ನಾನು ವಿನಿಯೋಗಿಸ್ತೀನಿ ಅಂತ ಸಮಯದ ಉಡುಗೊರೆಯನ್ನು ಕೊಡ್ಬೋದು. ಮತ್ತು ಇನ್ನೊಂದು ಉಡುಗೊರೆ ಏನಂತಂದರೆ, ಅರ್ಥಪೂರ್ಣವಾಗಿರುವಂಥ ಉಡುಗೊರೆ ಪರಮಾತ್ಮನಿಗೆ ಕೊಡೋದು. ಯಾಕಂದರೆ ಇಲ್ಲಿ ಶ್ರೀರಕ್ಷೆ ಕೊಡ್ತಾ ಇರೋದು ಯಾರು? ಪರಮಾತ್ಮ ಕೊಡ್ತಾ ಇರೋದು ನಮಗೆ ಅಲ್ವ. ನಾವು ಪರಮಾತ್ಮನ ಸ್ಮೃತಿಯಲ್ಲಿ ನಾವು ರಕ್ಷೆಯನ್ನು ನಾವೇನು ಕಟ್ತೀವಿ, ಶ್ರೀರಕ್ಷೆಯನ್ನು, ಅಂದರೆ ಒಂದು ಅರ್ಥದಲ್ಲಿ ನಾವು ಬೇಡ್ಕೊಳ್ತಾ ಇದ್ದೀವಿ, ಪರಮಾತ್ಮ ನಿಮ್ಮ ಜೀವನಕ್ಕೆ ಸದಾ ಶ್ರೀರಕ್ಷೆಯನ್ನು ಒದಗಿಸ್ಲಿ ಅಂತ ಆಶಿಸ್ತಾ ನಾವೇನು ರಾಖಿಯನ್ನು ಕಟ್ತಿದ್ದೀವಿ. ಸೊ ಈಗ ನಾವು ಉಡುಗೊರೆಯೂ ಕೂಡ ಪರಮಾತ್ಮನಿಗೆ ಯಾವ ಉಡುಗೊರೆ ಕೊಡೋದು? ಈಗ ಪರಮಾತ್ಮ ನಮ್ಮ ಜೀವನಕ್ಕೆ ರಕ್ಷಣೆ ಕೊಡ್ತಾನಂದರೆ ಅವನಿಗೂ ನಾವೇನಾದರೂ ಕೊಡಬೇಕು. ಅವನಿಗೇನು ಕೊಡ್ಬೋದು? ಈಗ ಅವನೇ, ನಾವು ಹೇಳ್ತೀವಿ ನಮ್ಮ ಜೀವನದಲ್ಲಿ ಏನೇನಿದೆ, ನಮ್ಮ ಜೀವನದಲ್ಲಿರುವಂಥ ಐಶ್ವರ್ಯ ಇರ್ಬೋದು, ಸಂಪತ್ತಿರ್ಬೋದು, ಅಥವಾ ಹಣ, ಆಸ್ತಿ, ಅಂತಸ್ತು ಇತ್ಯಾದಿ ಎಲ್ಲವೂ ನಾವೇನು ಹೇಳ್ತೀವಿ, ಎಲ್ಲ ಆ ಪರಮಾತ್ಮನ ಕೃಪೆಯಿಂದ ನಮಗೆ ಲಭ್ಯವಾಗಿದೆ ಅಂತ ಹೇಳ್ತೀವಿ. ಅಂದಮೇಲೆ ಅದರಲ್ಲೇ ಒಂದು ಸ್ವಲ್ಪ ತೆಗೆದು ಅವನಿಗೆ ಕೊಡೋದ್ರಲ್ಲಿ ಹೆಚ್ಚಿನ ಅರ್ಥ ಏನಿಲ್ಲ. ಆದರೆ ಅವನು ಕೊಡದೇ ಇರುವಂಥದ್ದು, ನಾವೇ ಸ್ವತಃ ಸಂಪಾದಿಸಿರುವಂಥದ್ದೇನಾದರೂ ನಮ್ಮ ಹತ್ರ ಇದ್ದರೆ, ಅಥವಾ ನಾ ಹೇಳೋದಾದರೆ ವೀಕ್ಷಕರೇ, ನಿಮ್ಮ ಹತ್ರನೂ ಅಂಥದ್ದೇನಾದರೂ ಇದ್ದರೆ, ಯಾವುದು ನೀವೇ ಸಂಪಾದಿಸಿದ್ದೀರ, ಪರಮಾತ್ಮ ಕೊಟ್ಟಿಲ್ಲ, ನೀವೇ ಸಂಪಾದಿಸಿದ್ದೀರ, ಅಂಥದ್ದೇನಾದರೂ ಇದ್ದರೆ ನೀವು ಅದನ್ನು ಪರಮಾತ್ಮನಿಗೆ ಉಡುಗೊರೆಯಾಗಿ ನೀಡಬೇಕು. ಅಕ್ಕವ್ರೆ, ನೀವು ಹೇಳಿ, ನಿಮ್ಮ ಹತ್ರ ಅಂಥದ್ದೇನಾದರೂ ಇದೆಯಾ? ನೀವೇ ಸ್ವತಃ ಸಂಪಾದಿಸಿರೋದು. ಪರಮಾತ್ಮನ ಒಲುಮೆ ಒಂದೇ ಸಂಪಾದಿಸಿರುವಂಥದ್ದಲ್ವಾ? ಪರಮಾತ್ಮನ ಒಲುಮೆ ಇದ್ರೆ ನಾವೇನಾದ್ರೂ ಸಂಪಾದಿಸಬಹುದು. ನಾನಿಲ್ಲಿ ಹೇಳ್ತಾ ಇರೋದು ನಮ್ಮಲ್ಲಿರುವಂತಹ ಅವಗುಣಗಳು ಅಥವಾ ದುರ್ಗುಣಗಳು ಅಥವಾ ವಿಕಾರಗಳು, ಅಂದರೆ ಪಂಚವಿಕಾರಗಳು, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಅಥವಾ ನಮ್ಮಲ್ಲಿರುವಂತಹ ಕೆಟ್ಟ ಗುಣಗಳೇನಿದೆ, ಇದು ಯಾವುದು ಕೂಡ ಪರಮಾತ್ಮ ಕೊಡಲಿಲ್ಲ ನಮಗೆ. ಇದನ್ನೆಲ್ಲ ನಾವೇ ಸಂಪಾದಿಸ್ಕೊಂಡಿದ್ದೀವಿ, ಅಲ್ಲಿ ಇಲ್ಲಿ ನೋಡಿ ಕಲಿತು ನಾವೇ ತುಂಬಿಸ್ಕೊಂಡಿದ್ದೀವಿ. ಇದು ನಮ್ಮ ಜೀವನಕ್ಕೂ ಅಡ್ಡಿ ಉಂಟು ಮಾಡ್ತಾ ಇದೆ. ನಮ್ಮ ಜೀವನದಲ್ಲಿ ಏಳಿಗೆಗೆ, ಪ್ರಗತಿಗೆ ಇದೊಂಥರ ಅಡ್ಡ ಹಾಕಿಬಿಟ್ಟಿದೆ ಇದೆಲ್ಲವೂ ಕೂಡ. ಸೊ ಯಾವುದು ನಮ್ಮ ಜೀವನದಲ್ಲಿ ಅಡ್ಡಿ ಉಂಟು ಮಾಡ್ತಾ ಇದೆ, ಇದನ್ನು ನಮಗೆ ನಿಭಾಯಿಸಲಿಕ್ಕೂ ಆಗ್ತಾ ಇಲ್ಲ. ಸೊ ಇಂಥದನ್ನು ಪರಮಾತ್ಮನಿಗೆ ಕಾಣಿಕೆಯ ರೂಪದಲ್ಲಿ ಕೊಟ್ಟುಬಿಡೋದು. ಸೊ ಆಗೇನಾಗುತ್ತೆ, ನಾವು ಅದರಿಂದ ಫ್ರೀ ಆಗಿಬಿಡ್ತೀವಿ. ಆಗ ನಿಜವಾಗಿಯೂ ನಮ್ಮ ಜೀವನದಲ್ಲಿ ಶ್ರೀ ರಕ್ಷೆಯೇ ಇರುತ್ತೆ ಅಲ್ಲ. ನೀವೇ ಯೋಚನೆ ಮಾಡಿ ಒಮ್ಮೆ, ನಮ್ಮ ಜೀವನದಲ್ಲಿ
ಕಷ್ಟಗಳು ಯಾಕೆ, ಅಥವಾ ನಮ್ಮ ಜೀವನದಲ್ಲಿ ಆಪತ್ತು ಯಾವುದರಿಂದ? ಆ್ಯಕ್ಚುಲಿ ನೋಡೋದಾದರೆ ನಮಗೆ ಪ್ರಾಣಿಗಳಿಂದ ಅಥವಾ ಬೇರೆ ಇನ್ಯಾವುದೋ ವಿಷಯಗಳಿಂದ ಆಪತ್ತಿಗಿಂತ ಜಾಸ್ತಿ ನಮಗೆ ಆಪತ್ತಿರೋದೇ ಮನುಷ್ಯರಿಂದ ಅಲ್ವ. ಈಗ ಬೇರೆ ಪ್ರಾಣಿಗಳು ಇನ್ನೊಂದು ಪ್ರಾಣಿ ತನಗೆ ಆಪತ್ತು, ತನಗೆ ಶತ್ರು ಅಂತ ಭಾವಿಸೋದಿಲ್ಲ. ಅದೇ ಪ್ರಾಣಿ ಒಂದೇ ಜಾತಿಯ ಪ್ರಾಣಿ ಅಂತ ಅಂದ್ಕೊಳ್ತಾರೆ. ಆದರೆ ಇಲ್ಲಿ ಮನುಷ್ಯನೇ ಶತ್ರುವಾಗಿದ್ದಾನೆ. ಸೊ ಇಲ್ಲಿ ಆಪತ್ತು ವಿಪತ್ತೆಲ್ಲ ಜಾಸ್ತಿ ನಮಗೆ ಮನುಷ್ಯರಿಂದಲೇ ಬರ್ತಾ ಇದೆ. ಕಾರಣ ಏನು? ನಮ್ಮಲ್ಲಿರುವಂತಹ ಅವಗುಣಗಳು. ಈಗ ಉದಾಹರಣೆಗೆ ನನ್ನಲ್ಲಿ ಕ್ರೋಧ ಇದೆ, ಸಿಟ್ಟು ಬರುತ್ತೆ, ನನಗೆ ದ್ವೇಷ ಇದೆ, ನನಗೆ ವಂಚನೆ ಮಾಡುವಂಥ ಗುಣ ಇದೆ, ಸುಳ್ಳು ಹೇಳುವಂಥ ಗುಣ ಇದೆ. ನನ್ನ ಈ ಅವಗುಣಗಳೇ ನನಗೆ ಕಷ್ಟಗಳನ್ನು ತಂದು ಕೊಡ್ತಾ ಇದೆ. ಈ ಅವಗುಣಗಳೇ ನನಗೆ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾ ಇದೆ, ತಾಪತ್ರಯಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಇದರ ಕಾರಣವೇ ನನಗೆ ಆಪತ್ತಿದೆ ನನ್ನ ಜೀವನದಲ್ಲಿ. ಆ್ಯಕ್ಚುಲಿ ನೋಡೋದಾದರೆ ಮನುಷ್ಯರಿಗಿಂತಲೂ ಜಾಸ್ತಿ ನನ್ನ ಜೀವನದಲ್ಲಿ ಆಪತ್ತು ನನ್ನಲ್ಲೇ ತುಂಬಿಕೊಂಡಿರುವಂತಹ ಅವಗುಣಗಳಿಂದ ಇರೋದು. ಸೊ ಅದಕ್ಕೋಸ್ಕರ ಪರಮಾತ್ಮ ಹೇಳ್ತಾನೆ, ನಿಮಗೆ ನಿಜವಾಗಿಯೂ ಜೀವನದಲ್ಲಿ ಶ್ರೀರಕ್ಷೆ ಬೇಕು ಅಂತಂದರೆ ಒಳಗಡೆ ತುಂಬಿಕೊಂಡಿರುವಂಥ ಕೆಟ್ಟ ಗುಣಗಳನ್ನು, ಅವಗುಣಗಳನ್ನು, ದುರ್ಗುಣಗಳನ್ನು, ದುರ್ವ್ಯಸನಗಳನ್ನು ಇದನ್ನು ಕೊಟ್ಟುಬಿಡಿ, ಪರಮಾತ್ಮನಿಗೆ ಕಾಣಿಕೆಯಾಗಿ ಕೊಟ್ಬಿಡಿ. ಆಗ ನೋಡಿ ಜೀವನದಲ್ಲಿ ಆಗ ಸಮಸ್ಯೆಗಳೇ ಕಾಣಿಸೋದಿಲ್ಲ. ನಿಮಗೆ ಯಾವತ್ತೂ ಕೂಡ ನನಗೆ ಕಷ್ಟ, ಭಯ ಏನಾಗುತ್ತೋ ಅನ್ನುವಂಥ ಆತಂಕನೂ ಕೂಡ ನಿಮಗೆ ಇರೋದಿಲ್ಲ. ಯಾವಾಗ ಸದ್ಗುಣಗಳು ನಮ್ಮಲ್ಲಿದೆ ಆಗ ನಾವು ಸುರಕ್ಷಿತವಾಗಿದ್ದೀವಿ ಅನ್ನುವಂಥ ಭಾವನೆ ನಮ್ಮಲ್ಲಿರುತ್ತೆ. ಯಾಕಂದರೆ ನಮಗೆ ಸದ್ಗುಣಗಳೇನಿದೆ ಇದಕ್ಕಿಂತ ದೊಡ್ಡ ಒಂದು ಸದ್ಗುಣಗಳಿಗಿಂತ ದೊಡ್ಡ ಒಂದು ರಕ್ಷೆ ನಮಗಿನ್ಯಾವುದೂ ಇಲ್ಲ ಜೀವನದಲ್ಲಿ. ಸೊ ಆದ ಕಾರಣ ಸದ್ಗುಣಗಳನ್ನು ನಾವು ತುಂಬಿಕೊಳ್ಬೇಕು. ನಮ್ಮಲ್ಲಿರುವಂತಹ ದುರ್ಗುಣಗಳನ್ನು ಪರಮಾತ್ಮನಲ್ಲಿಗೆ ಒಪ್ಪಿಸುವ ರೀತಿಯಲ್ಲಿ ನಾವು ಉಡುಗೊರೆಯಾಗಿ ಕೊಡ್ತೇವೆ. ಆತ್ಮೀಯ ವೀಕ್ಷಕರೇ, ಉತ್ತರ ಭಾರತದಲ್ಲಿ ಮಾತ್ರ ಪ್ರಚಲಿತವಾಗಿದ್ದ ಈ ಹಬ್ಬ ಈಗ ಭಾರತದೆಲ್ಲೆಡೆಯೂ ಇದನ್ನ ಆಚರಿಸ್ತಾರೆ. ನಮ್ಮ ಬಾಲ್ಯದ ನೋವು, ನಲಿವು, ಸುಖ, ದುಃಖ, ಸೋದರತ್ವವನ್ನ ಈ ಹಬ್ಬವು ಸ್ಮರಿಸ್ತದೆ. ಇನ್ನಷ್ಟು ಈ ಹಬ್ಬದ ವಿಶೇಷತೆಯನ್ನ ತಿಳಿದುಕೊಳ್ಳೋಣ ಒಂದು ಪುಟ್ಟ ವಿರಾಮದ ನಂತರ. ವಿರಾಮದ ಬಳಿಕ ಶ್ರೀರಕ್ಷೆ ಕಾರ್ಯಕ್ರಮಕ್ಕೆ ಆತ್ಮೀಯ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಭ್ರಾತೃತ್ವದ ಪ್ರೇಮ ಉಜ್ವಲವಾಗಬೇಕೆಂಬ ನೀತಿಯನ್ನ ಒಳಗೊಂಡ ಈ ರಕ್ಷಾ ಬಂಧನ ಹಬ್ಬದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ಳೋಣ ವೀಕ್ಷಕರೇ. ಅಕ್ಕ, ಈ ರಾಖಿ ಕಟ್ಟುವ ಮುಂಚೆ ಸಹೋದರಿ ಒಂದು ರಾಖಿ ತಾಳಿಯನ್ನ ಒಂದು ರೆಡಿ ಮಾಡ್ಕೊಳ್ತಾಳೆ. ಈ ರಾಖಿ ತಾಳಿ ಏನನ್ನೆಲ್ಲ ಒಳಗೊಂಡಿರ್ಬೇಕು? ರಾಖಿ ತಾಲಿಯಲ್ಲಿ ಒಂದು ತಿಲಕ ಇಟ್ಕೊಳ್ತಾರೆ ಅಲ್ವಾ, ಒಂದು ದೀಪವನ್ನು ಕೂಡ ಹಚ್ಚಿಡ್ತಾರೆ ಹೆಚ್ಚಾಗಿ. ಕಾರಣ ಏನಂತಂದರೆ ನಾನು ಆತ್ಮ ದೀಪ ಜ್ಯೋತಿರ್ಬಿಂದು ಲೈಟ್. ಸೊ ಹೇಗೆ ಜೀವನದಲ್ಲಿ ಪ್ರಕಾಶ ತುಂಬಿಕೊಂಡಿರಬೇಕು, ಆತ್ಮ ಲೈಟ್ ಸದಾ, ಆತ್ಮ ಜ್ಯೋತಿ ಸದಾ ಜಾಗೃತವಾಗಿರಬೇಕು, ಉರಿತಾ ಇರಬೇಕು, ಆವಾಗಲೇ ಬೆಳಕು ತುಂಬಿರುತ್ತೆ ಅಂತ ಅರ್ಥದಲ್ಲಿ. ಅಂದರೆ ಅಜ್ಞಾನದ ಅಂಧಕಾರ ಸಮಾಪ್ತಿಯಾಗಬೇಕು, ಜೀವನದಲ್ಲಿ ಜ್ಞಾನದ ಬೆಳಕು, ಖುಷಿಯ ಬೆಳಕು ಸದಾ ಚೆಲ್ಲಿರಬೇಕು ಅಂತ ಒಂದು ಉದ್ದೇಶಕ್ಕೆ ಆ ರಾಖಿ ತಾಲಿಯಲ್ಲಿ ಒಂದು ದೀಪವನ್ನು ಕೂಡ ಹಚ್ಚಿಡ್ತಾರೆ. ಆಮೇಲೆ ರಾಖಿಯನ್ನು ಇಡ್ತಾರೆ, ಸಿಹಿಯನ್ನು ಇಡ್ತಾರೆ ಅಲ್ವಾ. ಇದನ್ನೆಲ್ಲ ತುಂಬಿಸ್ಕೊಂಡು ಸಹೋದರಿ ಬಹಳ ಪ್ರೀತಿಯಿಂದ ರಾಖಿ ತಾಲಿಯನ್ನು, ತಟ್ಟೆಯನ್ನು ಶೃಂಗರಿಸಿಕೊಂಡು ಸಹೋದರನ ಬಳಿ ಬಂದು ರಾಖಿಯನ್ನು ಕಟ್ಟೋದಕ್ಕೆ ಬರ್ತಾಳೆ. ಶೃಂಗರಿಸಿಕೊಳ್ಳುವಂಥದ್ದು ಅವರವರ ಭಾವನೆಗೆ ಬಿಟ್ಟದ್ದು. ಆದರೆ ದೀಪ, ತಿಲಕ, ರಾಖಿ ಈ ಮೂರು ವಸ್ತುಗಳು ಆ ರಾಖಿ ತಾಲಿಯಲ್ಲಿ ಇರಲೇಬೇಕಾಗ್ತದೆ. ಹೌದು. ಇನ್ನೊಂದು ಅಕ್ಕ, ಈ ರಾಖಿಯನ್ನ ಕಟ್ಲಿಕ್ಕೆ ಶುಭ ಮುಹೂರ್ತ, ಅಶುಭ ಮುಹೂರ್ತ ಅಂತ ಏನಾದ್ರೂ ಇದೆಯಾ? ಆ್ಯಕ್ಚುಲಿ ನಾವು ನೋಡೋದಾದರೆ
ಯಾವ ಗಳಿಗೆಯಲ್ಲಿ ನಾವು ಶುಭ ಸಂಕಲ್ಪಗಳನ್ನು ಮಾಡ್ತೀವಿ, ಶುಭ ವಿಚಾರಗಳನ್ನು ಮಾಡ್ತೀವಿ, ಅದೇ ನಿಜವಾದ ಶುಭ ಗಳಿಗೆ ಅಲ್ವಾ? ಯಾವ ಗಳಿಗೆಯಲ್ಲಿ ನಾವು ಅಶುಭವಾದ ವಿಚಾರಗಳನ್ನು, ನಕಾರಾತ್ಮಕವಾದ ವಿಚಾರಗಳನ್ನು, ಅಥವಾ ಇನ್ನೊಬ್ಬರಿಗೆ ಕೆಡುಕನ್ನು ಬಯಸುವಂಥ ವಿಚಾರಗಳನ್ನು, ಅಥವಾ ಲೋಭದ ವಿಚಾರ, ಕಾಮುಕ ಭಾವನೆಗಳ ವಿಚಾರ, ಅಥವಾ ಕ್ರೋಧದ ವಿಚಾರ, ನಕಾರಾತ್ಮಕವಾದ ವಿಚಾರ, ಇನ್ನೊಬ್ಬರಿಗೆ ತೊಂದರೆ ಮಾಡೋದು, ಹಾನಿ ಉಂಟು ಮಾಡೋದು, ಅಥವಾ ವಂಚನೆ ಮಾಡೋದು, ಮೋಸ ಮಾಡುವಂಥದ್ದು, ಅಥವಾ ಅಭಿಮಾನದ ವಿಚಾರ, ಇದೆಲ್ಲ ನಕಾರಾತ್ಮಕ ವಿಚಾರಗಳು. ಇದನ್ನು ಯಾವ ಗಳಿಗೆಯಲ್ಲಿ ಮಾಡ್ತೀವಿ ಅದೆಲ್ಲ ಅಶುಭ ಗಳಿಗೆಗಳೇ ಅದೆಲ್ಲವೂ ಕೂಡ. ಆದರೆ ಯಾವ ಕ್ಷಣದಲ್ಲಿ ಶುಭ ಸಂಕಲ್ಪಗಳನ್ನು ಮಾಡ್ತೀವಿ ಅದೆಲ್ಲವೂ ಕೂಡ ಶುಭ ಮುಹೂರ್ತನೇ ಅದು ವಾಸ್ತವಿಕವಾಗಿ. ಸೊ ಆದ ಕಾರಣ ದಿನದ 24 ಗಂಟೆಯೂ ಕೂಡ ನಮ್ಮ ಮುಂದೆ ತೆರೆದಿದೆ. ಯಾವ ಗಳಿಗೆ ನಾವು ಶುಭ ವಿಚಾರಗಳನ್ನು ಮಾಡ್ತೀವಿ ಅದೇ ಶುಭ ಮುಹೂರ್ತ. ಶುಭ ವಿಚಾರಗಳನ್ನ ನಮ್ಮ ಮನಸ್ಸಿಗೆ ನಾವು ತುಂಬಿಕೊಂಡು ಮಾಡುವಂತಹ ಕಾರ್ಯ ಯಾವತ್ತೂ ಶುಭವಾಗಿರ್ತದೆ ಎನ್ನುವಂತಹ ಒಂದು ಆಶಯ. ಆದ್ರೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಅಕ್ಕ, ಆಧುನಿಕ ಕಾಲ, ಪಾಶ್ಚಾತ್ಯ ಸಂಸ್ಕೃತಿಯ ಅನುಕರಣೆ ನಮ್ಮಲ್ಲಿ ಈಗ ತುಂಬಾ ಆಗ್ತಾ ಇದೆ. ಒಂದು ಬೇಸರದ ಸಂಗತಿ ಅಂತ ಹೇಳಿದ್ರೆ, ಈ ಪಾಶ್ಚಾತ್ಯ ಸಂಸ್ಕೃತಿಯ ಅನುಕರಣೆಯೊಂದಿಗೆ ಇಷ್ಟೆಲ್ಲ ಅರ್ಥಪೂರ್ಣವಾಗಿರುವಂತಹ ಆಚರಣೆಗಳು ಕೂಡ ತಮ್ಮ ದಾರಿಯನ್ನ ತಪ್ತಾ ಇದೆ. ಇದರ ಬಗ್ಗೆ ನೀವೇನನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಎಸ್ಪೆಷಲಿ ಇವತ್ತಿನ ದಿನಗಳಲ್ಲಿ ಕಾಲೇಜಸ್ ಅಲ್ಲಿ ನಾನು ನೋಡೋದಾದ್ರೆ, ರಕ್ಷಾ ಬಂಧನದ ಹಬ್ಬ ಏನಿದೆ ಆ ದಿನ ಹುಡುಗರು ಯಾರು ಬರೋದೇ ಇಲ್ಲ ಅಂತೆ. ನಾನು ಕೇಳಿದೆ, ಹಾಗೆ ಅನೇಕರು ನನಗೆ ಹೇಳಿದರು. ಯಾಕೆ ಅಂದರೆ ಅವ್ರಿಗೆ ಅನಿಸುತ್ತೆ ಅವರದೇ ಕಾಲೇಜಲ್ಲಿ ಬರುವಂತಹ ಹುಡುಗಿಯರು ಯಾರಿದ್ದಾರೆ, ನಾನು ರಾಖಿ ಕಟ್ಟಿಸ್ಕೊಂಡ್ಬಿಟ್ರೆ ಮತ್ತು ನನ್ನ ಸಂಬಂಧನೇ ಹಾಳಾಗೋಗುತ್ತೆ ಅಂತ ಹೇಳಿ. ಆದರೆ ಇದೆಂತಹ ತಪ್ಪು ಕಲ್ಪನೆ ಅಲ್ವಾ? ಒಮ್ಮೆ ಯೋಚನೆ ಮಾಡಿ, ನಮ್ಮ ನಡುವೆ ಎಂಥ ಪವಿತ್ರವಾದ, ಶ್ರೇಷ್ಠವಾದ, ಶುದ್ಧವಾದ ಸಂಬಂಧ ಇದೆ. ನಾವು ಕೇವಲ ದೇಹದೃಷ್ಟಿಯಿಂದ ಮಾತ್ರ ಯಾಕೆ ನೋಡಬೇಕು ಎಲ್ಲರನ್ನ? ಇದನ್ನು ಬಿಟ್ಟು ನಾನು ಆತ್ಮಜ್ಯೋತಿಯಾಗಿದ್ದೀನಿ, ಎಲ್ಲರೂ ಆತ್ಮಜ್ಯೋತಿಯಾಗಿದ್ದಾರೆ, ಈ ದೇಹ ಕೇವಲ ಒಂದು ವಸ್ತ್ರ, ಒಂದು ಹೊದಿಕೆ ಅಷ್ಟೇ, ನಾನು ಇದನ್ನು ಮೀರಿ ನಾನು ಆತ್ಮ ಚೈತನ್ಯವಾಗಿದ್ದೀನಿ ಅನ್ನುವಂತಹ ಈ ಶುಭ ಸ್ಮೃತಿಯಿಂದ ನಾನು ಎಲ್ಲರನ್ನ ನೋಡಿದಾಗ, ಮತ್ತು ನಮ್ಮೆಲ್ಲರ ಪಿತ, ಪರಮ ಪಿತ ಪರಮಾತ್ಮ ಒಬ್ಬನೇ ಆಗಿದ್ದಾನೆ, ನಾವೆಲ್ಲ ಅವನ ಮಕ್ಕಳಾಗಿದ್ದೀವಿ ಅಂದಾಗಲೂ ಕೂಡ ನಾವು ಎಲ್ಲರನ್ನೂ ಕೂಡ ಆತ್ಮೀಯ ದೃಷ್ಟಿಯಿಂದ ನೋಡಿದಾಗ, ಯಾರಾದರೆ ಏನಂತೆ, ಸಹೋದರಿಯಾದರೆ ಏನಂತೆ, ಸ್ನೇಹಿತರಾದರೆ ಏನಂತೆ, ಸ್ನೇಹಿತೆಯಾದರೆ ಏನಂತೆ, ಎಲ್ಲರೂ ನಮಗೆ ಬೇಕಾದಂಥವ್ರೆ ಅಲ್ವಾ? ರಾಖಿಯನ್ನು ಕಟ್ಟಿಸ್ಕೊಂಡಾಕ್ಷಣ ನಾನಿನ್ನು ಅವ್ರ ಜೊತೆ ವಿಶೇಷ ಇನ್ಯಾವುದೇ ಸಂಬಂಧ ಇಟ್ಕೊಳ್ಳೋಕ್ಕಾಗಲ್ಲ ಅಂತ ತಪ್ಪು ಭಾವನೆ, ಇದು ಬಹಳ ತಪ್ಪು ಕಲ್ಪನೆ ಆಗಿದೆ. ಸೊ ಅದಕ್ಕೆ ಇದನ್ನೆಲ್ಲ ನಾವು ಪಕ್ಕಕ್ಕಿಟ್ಟು ನಾವೆಲ್ಲರೂ ಬಹಳ ಪ್ರೀತಿಯಿಂದ ಈ ಹಬ್ಬದ ನಿಜವಾದ ಅರ್ಥವನ್ನು ತಿಳ್ಕೊಳ್ತಾ, ಇದು ನಮ್ಮ ಜೀವನಕ್ಕೂ ನಿಮ್ಮ ಜೀವನಕ್ಕೂ ಶ್ರೀರಕ್ಷೆಯನ್ನು ನೀಡುವಂತಹ ಒಂದು ಹಬ್ಬ ಆಗಿದೆ. ಇದು ಕೇವಲ ಸಹೋದರ ಸಹೋದರಿಯರು ಮಾತ್ರ ಆಚರಿಸುವಂಥ ಹಬ್ಬ ಅಲ್ಲ, ಇದು ನಾವೆಲ್ಲರೂ ಒಟ್ಟಾಗಿ ಸೇರಿ ಆಚರಿಸುವಂಥ ಹಬ್ಬ. ನಾನು ಶ್ರೇಷ್ಠ ಕರ್ಮಗಳನ್ನು ಮಾಡ್ತೀನಿ ಮತ್ತು ನಾವೆಲ್ಲ ಏಕತೆಯ ಸೂತ್ರದಲ್ಲಿ ಬಂಧಿತರಾಗಿರ್ತೀವಿ ಅಂತ ವಾಗ್ದಾನ ಮಾಡುವಂಥ ಹಬ್ಬ ಇದು. ಸೊ ಅದಕ್ಕೋಸ್ಕರ ಖಂಡಿತವಾಗಿಯೂ ಆವತ್ತಿನ ದಿನ ಆ್ಯಬ್ಸೆಂಟ್ ಆಗದೆ, ಇವತ್ತು ರಕ್ಷಾಬಂಧನ ಇವತ್ತು ಆ್ಯಬ್ಸೆಂಟ್ ಆಗದೆ, ಇವತ್ತು ವಿಶೇಷವಾಗಿ ಸ್ಕೂಲ್ ಕಾಲೇಜಸಲ್ಲಿ ನೀವು ಹಾಜರಿಯನ್ನು ಕೊಡ್ತಾ, ಅಥವಾ ಇವತ್ತು ಬಹುಶಃ ಸ್ವಾತಂತ್ರ್ಯ ದಿನಾಚರಣೆಯೂ ಕೂಡ ಒಟ್ಟಿಗೆ ಬಂದಿದೆ. ಬಹುಶಃ ಇವತ್ತು ಸ್ಕೂಲ್ ಕಾಲೇಜಿಗೆಲ್ಲ ಕೂಡ ಕಡ್ಡಾಯವಾಗಿ ರಜೆನೂ ಕೂಡ ಇದೆ. ಆದರೂ ಜನ ಏನು ಮಾಡ್ತಾರೆ, ತಮ್ಮ ಫ್ರೆಂಡ್ಸು ಸ್ನೇಹಿತೆಯರೇ ಬರ್ತಾ ಇದ್ದಾರೆ ಅಂದರೆ ಬೇರೆ ರಸ್ತೆಯಲ್ಲಿ ಹೋಗಿಬಿಡ್ತಾರೆ, ಬೇಡ ರಾಖಿಯನ್ನು ಕಟ್ಟಿಸ್ಕೊಳ್ಳೋದೇ ಬೇಡ ಅಂತ ಹೇಳಿ. ದಯವಿಟ್ಟು ಈ ಥರ ಮಾಡಬೇಡಿ. ನಾವೆಲ್ಲ ಆತ್ಮೀಯವಾದ ಸಂಬಂಧವನ್ನು ಪರಸ್ಪರ ಇಟ್ಕೊಳ್ಬೇಕು, ನಮ್ಮ ಸಂಬಂಧವನ್ನು ಇನ್ನೂ ಸದೃಢ ಮಾಡಿಕೊಳ್ಬೇಕು, ಸಾಮರಸ್ಯತೆಯಿಂದ ತುಂಬಿಕೊಳ್ಬೇಕು. ಸೊ ಇದನ್ನು ಗಮನದಲ್ಲಿಟ್ಕೊಳ್ತಾ ಈ ಹಬ್ಬವನ್ನು ನಾವು ಅರ್ಥಪೂರ್ಣವಾಗಿ ಆಚರಿಸ್ಬೇಕು. ಇವತ್ತೇ ನೀವು ಹೇಳಿದ್ರಿ, ಕಾಕತಾಳೀಯವಾಗಿ ಈ ಸಲ ಸ್ವಾತಂತ್ರ್ಯ ದಿನಾಚರಣೆ, ರಕ್ಷಾ ಬಂಧನ ಒಟ್ಟಿಗೆ ಆಚರಿಸಲ್ಪಡ್ತಾ ಇದೆ. ಒಂದೇ ದಿನ ಬಂದಿದೆ. ಇದರ ಬಗ್ಗೆ ನೀವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನೋಡಿ, ಒಂದು ಕಡೆ ಎಷ್ಟು ವಿಶೇಷ ಅಲ್ಲ ಇವತ್ತಿನ ದಿನ. ಒಂದು ಕಡೆ ಸ್ವಾತಂತ್ರ್ಯ ದಿನಾಚರಣೆ, ನಮಗೆ ಸಿಕ್ಕಿರುವ ಸ್ವಾತಂತ್ರ್ಯವನ್ನು ನಾವು ಸಂಭ್ರಮಿಸ್ತಾ ಇದ್ದೀವಿ. ಇನ್ನೊಂದು ಕಡೆ ಬಂಧನ ಅಂತ ಕೂಡ ಹೇಳ್ತಾ ಇದ್ದೀವಿ ಅಲ್ವಾ?
ಆ್ಯಕ್ಚುಲಿ ನಾವು ಸ್ವಾತಂತ್ರ್ಯದ ಸಂಭ್ರಮಾಚರಣೆ ಮಾಡ್ತಾ ಇರೋದೇನು, ಇಷ್ಟು ಸಮಯ ನಾವು ಬ್ರಿಟಿಷರ ಬಂಧನದಲ್ಲಿದ್ವಿ, ಅದರಿಂದ ನಾವು ಬಿಡುಗಡೆ ಆದ್ವಿ, ಅದಕ್ಕೆ ನಾವು ಸಂಭ್ರಮದ ಸ್ವಾತಂತ್ರ್ಯವನ್ನು ಆಚರಿಸ್ತಾ ಇದ್ದೀವಿ ಅಂತ ಹೇಳ್ತೀವಿ. ಯಾಕಂದರೆ ಬಂಧನ ಅಂದರೆ ದುಃಖ, ಸ್ವಾತಂತ್ರ್ಯ ಅಂದರೆ ಖುಷಿ, ಆನಂದ, ಸಂತೋಷ ಅಂತ ನಮ್ಮ ಮನಸ್ಸಿಗೆ ಬರುತ್ತೆ ಯಾವಾಗಲೂ ಕೂಡ. ಆದರೆ ನೀವೇ ಯೋಚನೆ ಮಾಡಿ, ನಿಜವಾದ ಖುಷಿ, ನಿಜವಾದ ಸಂತೋಷ, ನಿಜವಾದ ಸಂಭ್ರಮ, ಈ ಸ್ವಾತಂತ್ರ್ಯವನ್ನು ನಾವು ಜೀವನದಲ್ಲಿ ಅನುಭವ ಮಾಡಬೇಕು ಅಂತಂದರೆ ನಮ್ಮನ್ನು ನಾವು ಒಂದು ನಿಯಮಗಳ ಅಥವಾ ಗುಣಗಳ ಅಥವಾ ಒಂದು ಕಾಯ್ದೆ ಕಾನೂನುಗಳ ಬಂಧನದಲ್ಲಿ ಒಳಪಡಿಸ್ಕೊಂಡಾಗ ಮಾತ್ರ ನಾವು ನಿಜವಾದ ಸ್ವಾತಂತ್ರ್ಯದ ಸಂಭ್ರಮವನ್ನು ನಾವು ಜೀವನದಲ್ಲಿ ಅನುಭವಿಸೋದಕ್ಕೆ ಸಾಧ್ಯ ಅಲ್ವಾ. ಸೊ ಇಲ್ಲಿ ಯಾವ ನಿಯಮಗಳ ಬಂಧನದಲ್ಲಿ ಒಳಪಡಿಸ್ಕೊಳ್ಬೇಕು ನಮ್ಮನ್ನು ನಾವು, ಏನಂದರೆ ನಾನು ಮನ, ವಚನ, ಕರ್ಮ, ಸಂಬಂಧ, ಸಂಪರ್ಕ ಎಲ್ಲದರಲ್ಲಿಯೂ ಕೂಡ ಪವಿತ್ರತೆಯನ್ನು, ಪ್ಯೂರಿಟಿಯನ್ನು ನನ್ನ ಜೀವನದಲ್ಲಿ ಕಾಪಾಡಿಕೊಳ್ತೇನೆ. ಅಂದರೆ ನಾನು ಮನಸ್ಸಿನಲ್ಲಿ ಪವಿತ್ರ ಸಂಕಲ್ಪಗಳನ್ನೇ ಮಾಡ್ತೇನೆ, ಶುದ್ಧ ಶ್ರೇಷ್ಠ ವಿಚಾರಗಳನ್ನೇ ಮಾಡ್ತೇನೆ, ನುಡಿಗಳಲ್ಲಿ ಸದಾ ಶ್ರೇಷ್ಠ ನುಡಿಗಳನ್ನೇ ಆಡ್ತೀನಿ, ಕರ್ಮಗಳಲ್ಲಿ ಸದಾ ಶ್ರೇಷ್ಠ ಕರ್ಮಗಳನ್ನೇ ಮಾಡ್ತೀನಿ, ನನ್ನ ಸಂಬಂಧ ಸದಾ ಪವಿತ್ರ ಸಂಬಂಧಗಳನ್ನೇ ನಾನು ಕಾಪಾಡಿಕೊಳ್ತೀನಿ ಅನ್ನುವಂತಹ ಈ ನಿಯಮಗಳಲ್ಲಿ ನಮ್ಮನ್ನು ನಾವು ಬಂಧಿಸ್ಕೊಂಡಾಗ ನಿಜವಾಗಿಯೂ ಕೂಡ ನಮ್ಮ ಜೀವನದಲ್ಲಿ ಸಂತೋಷ, ಖುಷಿ, ಸುಖ, ಆನಂದ ಇದೆಲ್ಲ ಸಂಭ್ರಮಿಸಲಿಕ್ಕೆ ನಿಜವಾಗಿಯೂ ಕೂಡ ಸಾಧ್ಯವಿದೆ. ಸೊ ಅದಕ್ಕೆ ಇವತ್ತಿನ ಈ ಸ್ವಾತಂತ್ರ್ಯ ಮತ್ತು ರಕ್ಷಾಬಂಧನ ಇದು ಬಹಳ ಬಹಳ ಅರ್ಥಗರ್ಭಿತವಾಗಿದೆ. ಅಕ್ಕ, ಒಂದು ಮಾತಿದೆ, ಮನೆ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅಂತ ಹೇಳಿ. ಇಂತಹ ಒಂದು ವಿಶಿಷ್ಟಪೂರ್ಣವಾದ ಆಚರಣೆಗಳು ಮನೆಯಲ್ಲಿ ತನ್ನ ಮನೆಯ ಸಂಸ್ಕೃತಿಯೊಂದಿಗೆ ಆ ಮಗುವಿಗೆ ಬರಬೇಕು. ಆದ್ರೆ ಈಗದ ಕಾಲ ನೋಡ್ತಾ ಇದ್ರೆ ಈ ಮುಂದಿನ ಪೀಳಿಗೆಗೆ ಈ ಆಚರಣೆ ಮುಂದೆ ಹೋಗುತ್ತೋ ಇಲ್ವೋ ಅಂತ ಹೇಳುವಂತ ಒಂದು ಡೌಟೇ ನಮ್ಗಿದೆ. ಇದರ ಬಗ್ಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸೊ ಇದಕ್ಕಾಗಿ ಏನು ಮಾಡ್ಬೇಕಂತಂದ್ರೆ, ಮೊಟ್ಟ ಮೊದಲು ಹಿರಿಯರು ಏನು ಮಾಡಬೇಕು, ಅವರು ಇದನ್ನೆಲ್ಲ ತಿಳ್ಕೊಳ್ಬೇಕು ಅಲ್ವಾ. ಹಬ್ಬದ ಹಿನ್ನೆಲೆ ಇರ್ಬೋದು, ಆಚರಣೆಗಳಿರ್ಬೋದು, ಇದನ್ನು ಕೇವಲ ಅಂಧಶ್ರದ್ಧೆಯಿಂದ ಮಾತ್ರ ಆಚರಿಸೋದಲ್ಲ. ನಮ್ಮ ಹಿರಿಯರು ಹೇಳಿದ್ದಾರೆ, ನಮ್ಮ ತಂದೆ ತಾಯಿ, ನಮ್ಮ ಅಜ್ಜ ಅಜ್ಜಿ ಎಲ್ಲ ಈ ಥರ ಮಾಡ್ತಾಯಿದ್ರು, ನಾವು ಮಾಡ್ತಾಯಿದ್ದೀವಿ ಅಷ್ಟೇ ಅಲ್ಲ. ಆದರೆ ಇದು ಯಾಕೆ ಮಾಡಬೇಕು, ಇದರ ಹಿನ್ನೆಲೆ ಏನು, ಇದರ ಅರ್ಥ ಏನು, ಇದನ್ನು ಆಚರಿಸೋದ್ರಿಂದ ಲಾಭ ಏನು, ಇದನ್ನೆಲ್ಲ ನಾವು ತಿಳ್ಕೊಂಡು ನಮ್ಮ ಪೀಳಿಗೆಗೂ ಕೂಡ, ನಮ್ಮ ಮುಂದಿನ ಪೀಳಿಗೆಗೂ ಕೂಡ ನಾವು ಇದನ್ನು ವರ್ಗಾಯಿಸಬೇಕು, ಅವರಿಗೂ ತಿಳಿಸ್ಬೇಕು ಈ ಮಾತುಗಳನ್ನೆಲ್ಲ. ಅವರಿಗೂ ಒಂದೊಂದನ್ನೇ ಆಚರಿಸಬೇಕಾದ್ರೆ ಹೇಳಿಕೊಡ್ಬೇಕು, ತಿಳಿಸ್ಕೊಡ್ಬೇಕು, ಅವರಿಗೂ ಒಂದು ಜಾಗೃತಿಯನ್ನು ಮೂಡಿಸ್ಬೇಕು. ಆಗ ಮಾತ್ರ ಈ ಸಂಪ್ರದಾಯಗಳು ಮುಂದಕ್ಕೂ ಕೂಡ ಹೋಗೋದಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಇದು ಸ್ವಲ್ಪ ಸಮಯದಲ್ಲೇ ಇದು ಬಂದು ಕೂಡ ಆಗಿಬಿಡ್ಬೋದು. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಮೊದಲು ನಮ್ಮ ಮನೆಯಿಂದ ಪ್ರಾರಂಭ ಮಾಡಬೇಕು. ನಮ್ಮ ಮನೆಯಿಂದ ಪ್ರಾರಂಭ ಮಾಡುವುದಕ್ಕಿಂತನೂ ಮುಂಚೆ ನಮ್ಮ ಮನಸ್ಸಿನಲ್ಲಿ ಈ ರೀತಿಯ ಉತ್ತಮ ವಿಚಾರಗಳು, ಉತ್ತಮ ಆಚರಣೆಗಳನ್ನು ನಾನು ರೂಢಿಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಬೇಕು. ಸೊ ಮನೆಗಿಂತಲೂ ಮೊದಲು ಮನಸ್ಸಿನಲ್ಲಿ ಪ್ರಾರಂಭ ಆಗಬೇಕು. ಅಂದರೆ ಮೊದಲು ಸ್ವಯಂಯಿಂದ ನಾನು ಪ್ರಾರಂಭ ಮಾಡಿದಾಗ ಇದು ಸಹಜವಾಗಿಯೇ ಬೇರೆಯವರಿಗೂ ಕೂಡ ಪ್ರೇರಣೆಯನ್ನು ಕೊಡುತ್ತೆ. ಇದು ಮುಂದಕ್ಕೆ ಹೀಗೆ ಮುಂದುವರಿತಾ ಹೋಗುತ್ತೆ. ನಿಮ್ಮ ಸಂಸ್ಥೆಯಲ್ಲಿ ಇದನ್ನು ಯಾವ ರೀತಿ ಆಚರಿಸ್ತೀರಿ? ನಮ್ಮ ಸಂಸ್ಥೆಯಲ್ಲಿ ಇದನ್ನು ಬಹಳ ವಿಶೇಷವಾಗಿ ನಾವು ಆಚರಿಸ್ತೀವಿ. ಇದರಲ್ಲಿ ನಾವು ಯಾವುದು ಜಾತಿ, ಧರ್ಮ, ವಯಸ್ಸಿನ ಯಾವ ಭೇದ ಭಾವಗಳನ್ನು ಇಟ್ಕೊಳ್ಳದೆ ನಾವೆಲ್ಲರಿಗೂ ಕೂಡ ರಾಖಿಯನ್ನು ಕಟ್ತೀವಿ. ಎಲ್ಲ ಸ್ತ್ರೀಯರಿಗೂ, ಎಲ್ಲ ಪುರುಷರಿಗೂ. ಇನ್ಫ್ಯಾಕ್ಟ್ ನಾವು ಅವರನ್ನು ಸ್ತ್ರೀ ಪುರುಷರು ಅನ್ನೋ ದೃಷ್ಟಿಯಲ್ಲಿ ನೋಡದೆ ನಾವು ಅವರೆಲ್ಲರನ್ನು ಕೂಡ ನಮ್ಮದೇ ಪ್ರೀತಿಯ ಸಹೋದರ ಸಹೋದರಿಯರು, ನಮ್ಮ ಪ್ರೀತಿಯ ಆತ್ಮೀಯವಾಗಿರುವಂತಹ, ನನ್ನದೇ ಕುಟುಂಬಕ್ಕೆ ಸೇರಿರುವಂತಹ, ನನ್ನ ಕುಟುಂಬದ ಸದಸ್ಯರು ಅನ್ನುವ ಅರ್ಥದಲ್ಲಿ, ದೃಷ್ಟಿಯಲ್ಲಿ ನೋಡ್ತಾ ಎಲ್ಲರಿಗೂ, ನಮಗೆ ಯಾರ್ಯಾರು ಸಿಗ್ತಾರೆ, ಯಾರ್ಯಾರು ನಮ್ಮ ಸಂಪರ್ಕದಲ್ಲಿ ಬರ್ತಾರೆ ಅವರೆಲ್ಲರಿಗೂ ಕೂಡ ನಾವು ಬಹಳ ಪ್ರೀತಿಯಿಂದ ತಿಲಕವನ್ನು ಇಡ್ತಾ, ಆತ್ಮ ಸ್ಮೃತಿಯನ್ನು ಅವರಲ್ಲಿ ಜಾಗೃತ ಮಾಡ್ತಾ, ರಾಖಿಯನ್ನು ಕಟ್ತಾ, ಅವರಿಗೂ ಕೂಡ ಇದೆಲ್ಲ ವಿಚಾರಗಳನ್ನು ತಿಳಿಸ್ತಾ, ಅವರ ಬಾಯಿಗೂ ಸಿಹಿಯನ್ನು ನೀಡ್ತಾ, ಅಂದರೆ ಸದಾ ಸಿಹಿ ನುಡಿಗಳನ್ನೇ ಆಡಿ ಅನ್ನುವಂತಹ ಪ್ರೇರಣೆಯನ್ನು ನೀಡ್ತಾ, ಮತ್ತು ಅವರಿಗೂ ನಾವು ಅವರಿಂದ
ಉಡುಗೊರೆಯನ್ನು ಕೂಡ ಪಡ್ಕೊಳ್ತೀವಿ. ಯಾವ ಉಡುಗೊರೆ? ಸಮಯದ ಉಡುಗೊರೆ ಮತ್ತು ಅವಗುಣಗಳ ಕಾಣಿಕೆಯನ್ನು ಪರಮಾತ್ಮನಿಗೆ ನೀಡಿ ಅಂತ ಅವರಿಗೂ ಕೂಡ ಪ್ರೇರಣೆಯನ್ನು ನೀಡ್ತಾ ಹೀಗೆ ನಾವು ಬಹಳ ಅರ್ಥಗರ್ಭಿತವಾಗಿ ನಮ್ಮ ಸಂಸ್ಥೆಯಲ್ಲಿ ಈ ಹಬ್ಬವನ್ನು ಆಚರಿಸ್ತೀವಿ. ಸೊ ಅದಕ್ಕಾಗಿ ಇವತ್ತಿನ ದಿನ ನಾನು ನೀವೆಲ್ಲ ಪ್ರಿಯ ವೀಕ್ಷಕರಿಗೂ ಕೂಡ ನಾನು ಇದೇ ಸಂದರ್ಭದಲ್ಲಿ ಬಹಳ ಆತ್ಮೀಯವಾಗಿ ಆಹ್ವಾನಿಸ್ತಾ ಇದ್ದೀನಿ. ಬನ್ನಿ, ತಾವು ಕೂಡ ನಮ್ಮ ಶಾಖೆಗೆ ಬನ್ನಿ, ಇದನ್ನೆಲ್ಲ ತಿಳ್ಕೊಳ್ಳಿ. ಇಂತಹ ಒಂದು ಪವಿತ್ರವಾದ ವಾತಾವರಣದಲ್ಲಿ ಬನ್ನಿ, ನೀವು ಶ್ರೀರಕ್ಷೆಯನ್ನು ಕಟ್ಕೊಳ್ಳಿ. ನಿಮ್ಮ ಜೀವನದಲ್ಲಿಯೂ ಕೂಡ ಸದಾ ಸುಖ, ಶಾಂತಿ, ಆನಂದ, ಶ್ರೀರಕ್ಷೆ ಸದಾ ನೆಲೆಸಿರಲಿ ಅಂತ ಹಾರೈಸ್ತಾ ಇದ್ದೀನಿ. ನಮ್ಮ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗಾಗಿ ಕೊಟ್ಟು ಬಹಳಷ್ಟು ಒಂದು ವಿಚಾರಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದೀರಿ. ನಮ್ಮ ಆತ್ಮೀಯ ಕರೆಗೆ ಓಗೊಟ್ಟು ಬಂದಿದ್ದಕ್ಕೆ ನಿಮಗೆ ಅನಂತ ಧನ್ಯವಾದಗಳು ಅಕ್ಕ. ಪ್ರೀತಿಯ ವೀಕ್ಷಕರೇ, ರಕ್ಷಾ ಬಂಧನವೆಂಬುದು ಒಂದು ಭಾವನಾತೀತವಾದ ಒಂದು ಮಹಾಪರ್ವ. ಮನುಷ್ಯರಲ್ಲಿ ಒಂದು ಸಹೋದರತ್ವವನ್ನು ಬೆಸೆಯುವ ಈ ಹಬ್ಬ ಜಗತ್ತಿನೆಲ್ಲೆಡೆ ಸೋದರತ್ವವನ್ನು ಪಸರಿಸಲಿ ಎನ್ನುವ ಆಶಯದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಾನು ನಿಮ್ಮ ಪ್ರೀತಿಯ ಭಾಗ್ಯಶ್ರೀ ಐತಾಳ್. ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಿಮಗೆಲ್ಲರಿಗೂ ಅನಂತ ಧನ್ಯವಾದಗಳು. ಸ್ಪಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು.